यशोदनन्दन व्रज जन रञ्जन यशोदनन्दन व्रज जन रञ्जन यशोदनन्दन व्रज जन रञ्जन यशोदनन्दन व्रज जन रञ्जन यमुना तीरा वनचारी जय राधा माधव जय कुंज विहारी हरे कृष्ण यशोदनन्दन व्रज जन रञ्जन यशोदना हरे हरे राम 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 हरे 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 कृष्ण हरे कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण हरे वृंद की जय हरे कृष्ण जय राम ನಮ್ಮ ಹರೇ ಕೃಷ್ಣ ಏನೋ ಸೌಂಡ್ ಡಿಸ್ಟನ್ಸ್ ಅಂತ ಹೇಳಿದ್ದಾರೆ. ಸೌಂಡ್ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಶ್ರೀ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆ ಕೇಳಿಸ್ತಾ ಇದೆ. ತುಂಬಾ ಡಿಸ್ಟರ್ಬೆನ್ಸ್ ಮತ್ತೆ ನೆಟ್ವರ್ಕ್ ಕಟ್ ಆಗ್ತಾ ಇರುತ್ತೆ ಡೈಲಿ. ಎಲ್ರಿಗೂ ಆಗತ್ತಾ ಇದು? ಇಲ್ಲ ಪ್ರಭುಜಿ, ಇರ್ಬೇಕನ್ಸುತ್ತೆ ಪ್ರಭುಜಿ. ಹಾ, ನಿಮ್ದೇ ಪ್ರಾಬ್ಲಮ್ ಪ್ರಭುಜಿ, ನೋಡ್ಕೊಳ್ಳಿ. ಓಕೆ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಇವತ್ತಿನ ಅಧ್ಯಾಯ 10 ವಿಭೂತಿ ಯೋಗ, ಭಗವಂತನ ಅಪಾರ ಸಂಪತ್ತು ಅದರ ಬಗ್ಗೆ ನಾವು ಇವತ್ತು ಅರ್ಥ ಮಾಡಿಕೊಳ್ಳಿದ್ವಿ. ಭಗವಂತನ ಐಶ್ವರ್ಯದ ಬಗ್ಗೆ, ಸೊ ಅವನ ವಿಸ್ತರಣೆಯ ಬಗ್ಗೆ, ಅವನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಹೆಚ್ಚು ಇದರಲ್ಲಿ ನಾವು ನೋಡ್ಲಿಕ್ಕೆ ಇದ್ದೇವೆ. ಸೊ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೇಯುತಪದಕಮಲಂ ಶ್ರೀಕುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣಪಾದಾನ್ ಸಹ ಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೇ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶಿತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ.
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ. ಸೊ ನಿನ್ನೆ ಭಗವಂತನನ್ನ ಹೇಗೆ ವಿಶೇಷವಾಗಿ ಅತ್ಯಂತ ರಹಸ್ಯತಮವಾದಂತಹ ಜ್ಞಾನ ಅನ್ನುವಂತಹದನ್ನು ನಾವು ತಿಳ್ಕೊಂಡಿದ್ವಿ. ಮತ್ತೆ ಭಗವಂತನೇ ವಿಶ್ವದ ಪ್ರತಿಯೊಂದಕ್ಕೂ ಕಾರಣ, ಅವನು ಎಲ್ಲಾ ಕಾರಣಗಳ ಕಾರಣ ಅನ್ನುವಂಥದ್ದನ್ನ ನಾವು ನಿನ್ನೆ ನೋಡಿದ್ವಿ. ಮತ್ತೆ ಭಗವಂತನನ್ನ ಹೇಗೆ ಸೇರುವಂತಹದ್ದು, ಭಗವಂತನನ್ನ ಸಮೀಪಿಸುವುದು ಹೇಗೆ, ಅವನನ್ನ ಸತತಂ ಕೀರ್ತನೆಯಂತೋ ಮಾಂ, ಪದೇ ಅಂದ್ರೆ ಸತತವಾಗಿ ನಾವು ಅವನ ಕೀರ್ತನೆಯನ್ನ ಮಾಡೋದ್ರಿಂದ, ಅವನ ನಾಮಸ್ಮರಣೆಯನ್ನ ಮಾಡೋದ್ರಿಂದ ನಾವು ಖಂಡಿತವಾಗಿಯೂ ಭಗವಂತನ ಹತ್ರ ಹೋಗ್ತೇವೆ ಅನ್ನುವಂಥದ್ದು. ಮನ್ಮನಾಭ ಮದ್ಭಕ್ತು ಅತ್ಯಂತ ಶ್ರೇಷ್ಠವಾದಂತಹ ಅಥವಾ ಇವರು ಯಾರೋ ಮಹಾತ್ಮರ ಬಗ್ಗೆ ನೆನೆ ತಿಳ್ಕೊಳ್ಳುವಂಥದ್ದು. ಯಾರು ಸದಾ ಭಗವಂತನ ಮನಸ್ಸಿನಲ್ಲಿ ಭಗವಂತನಲ್ಲಿ ಕೇಂದ್ರೀಕೃತವಾಗಿ ಅವನ ನಾಮಸ್ಮರಣೆಯನ್ನು ಮಾಡ್ತಾರೆ. ಅಂಥವರು ಅತ್ಯಂತ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠರು. ಯೋಗಿನಾಮಪಿ ಸರ್ವೇಶ್ ಅಂದ್ರೆ ಅತ್ಯಂತ. ಮತ್ತೆ ಆಮೇಲೆ ಭಕ್ತಿಯನ್ನ ಮಾಡುವುದು ಹೇಗೆ? ಏನೂ ಇಲ್ಲ ಅಂದ್ರೆ ನಾವು ಭಗವಂತನಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೆ ಭಕ್ತಿಯ ಪ್ರಯಚ್ಛತಿ. ಸೊ ಒಂದು ಎಲೆ, ಹೂವು ಅಥವಾ ಒಂದು ಹಣ್ಣು, ಈ ರೀತಿಯಾಗಿ ನಮ್ಮ ಹತ್ರ ಏನಾಗತ್ತೆ ನಾವು ಅದನ್ನ ಭಗವಂತನಿಗೆ ಅರ್ಪಿಸಿ ಆಮೇಲೆ ಅದು ನಮ್ಮ ಭಕ್ತಿ, ಅವನಿಗೆ ನಾವು ಕೊಡುವಂತಹದ್ದು. ಈಗ ನೈವೇದ್ಯ ಅಂತ ನಾವೇನ್ ಮಾಡ್ತೇವೆ ಪ್ರತಿಯೊಂದು ಕೃಷ್ಣನಿಗೆ ಸೇರ್ಬೇಕು. ಯಾಕೆಂದ್ರೆ ನೀವೆಲ್ಲ ನೋಡಿರ್ಬೋದು, ಯಾವುದೇ ದೇವರಿರ್ಲಿ, ದೇವರ ಎದುರಿಗೆ ನಾವೇನಾದ್ರೂ ನೈವೇದ್ಯ ಇಟ್ಟು ಅದನ್ನ ನಮಸ್ಕಾರ ಮಾಡಿ ಹೇಳೋದೇನ್ ಹೇಳಿ, ಏನ್ ಹೇಳ್ತೀವಿ? ಕೃಷ್ಣಾರ್ಪಣಮಸ್ತು ಅಂತ. ಸೊ ದೇವರು ಕೃಷ್ಣನೇ ಎಲ್ಲಾ ರೂಪಗಳಲ್ಲಿ ಇದ್ದಾನೆ ಅನ್ನುವಂತಹದ್ದು ನಮಗೆ ನಿನ್ನ ಅಧ್ಯಾಯದಲ್ಲಿ, ಇವತ್ತಿನ ಅಧ್ಯಾಯದಲ್ಲಿ ಅದು ಇನ್ನೂ ಕ್ಲಾರಿಟಿ ಬರುತ್ತೆ. ಅವನು ಹೇಳ್ತಾನಲ್ಲ, ಹೀಗೆ ನಾವು ಬೇರೆ ಬೇರೆ ರೀತಿಯ ದೇವತೆಗಳು ಆದ್ರೆ ಅದನ್ನ ಒಂದು ತಪ್ಪು ಕಲ್ಪನೆಯಲ್ಲಿ ನಾವು ಮಾಡುವಂತಹದ್ದು ಹೆಚ್ಚಿನ ಜನ. ಅದರಿಂದ ಭಗವಂತನೇ ಎಲ್ಲವೂ ಅನ್ನುವಂಥದ್ದು. ಕೃಷ್ಣನೇ ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯಜ್ಜ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಸೊ ನಾವು ಏನೇ ಇರ್ಲಿ ಅಲ್ವಾ, ಅದನ್ನ ಅಂದ್ರೆ ಯಾವುದೇ ದೇವರ ಪೂಜೆ ಮಾಡಿದ್ರು ಕೊನೆಗೆ ನಾವು ಹೇಳೋದು ಇದೆ. ಅಂತಹ ಜ್ಞಾನ ನಮ್ಗಿಲ್ಲ ಇಷ್ಟು ದಿವಸ. ಕೆಲವೊಂದು ಟೈಮ್ ಏನೋ ಒಂದು ಯಾವುದೋ ದೇವರು ಪೂಜೆ ಮಾಡ್ತೇವೆ ಅಂತ, ಹಲವಾರು ದೇವತೆಗಳನ್ನ ಪೂಜೆ ಮಾಡ್ತೇವೆ. ಆದ್ರೆ ಅದೆಲ್ಲ ಅವನ ಒಂದು ಶಕ್ತಿಗಳು. ಆದ್ರೆ ರೂಪಾದರು ಹೇಳಿದ ಹಾಗೆ ನಾವು ಒಂದು ಗಿಡ ಒಂದು ಮರವಾಗಿ ಚೆನ್ನಾಗಿ ಬೆಳೆಯಬೇಕಂದ್ರೆ ನಾವು ಹೋಗಿ ಗಿಡದ ಕಾಂಡಕ್ಕೋ ಎಲೆಗೋ ನೀರು ಹಾಕೋದಿಲ್ಲ, ನಾವು ಬೇರಿಗೆ ನೀರು ಹಾಕುವಂತಹದ್ದು. ಆಗ ಅದು ಆ ರೀತಿಯಾಗಿ ನಾವು ಅಂದ್ರೆ ನಾವು ನಿಜವಾದ ಬೇರು ಯಾವುದು? ಈಗ ಪ್ರತಿಯೊಂದಕ್ಕೂ ಇಡೀ ವಿಶ್ವಕ್ಕೆ ಬೇರು ಯಾವುದು? ಕೃಷ್ಣ. ಕೃಷ್ಣ. ಥ್ಯಾಂಕ್ ಯು, ಹರೇ ಕೃಷ್ಣ. ಸೊ ಇಡೀ ವಿಶ್ವಕ್ಕೆ ಕೃಷ್ಣ ಬೇರು. ಸೊ ಅವನ ಭಕ್ತಿಯನ್ನ ನಾವು ಮಾಡಬೇಕು. ಯಾಕೆಂದ್ರೆ ಮೋಕ್ಷ ಕೊಡುವವನು ಅವನೊಬ್ಬನೇ, ಮುಕುಂದ. ಅವನ್ ಬಿಟ್ರೆ ಇತರ ದೇವತೆಗಳಲ್ಲಿ ನಾವು ಭಕ್ತಿಯನ್ನ ಮಾಡಿದ್ರೆ ಎಲ್ಲ ಟೆಂಪ್ರರಿ ನಮಗೆ ಅಂದ್ರೆ ಸಕಾಮ ಭಕ್ತಿ ಅಂತ. ಭಗವಂತನಲ್ಲಿಯೂ ಸಕಾಮ ಭಕ್ತಿ. ಈಗ ಅರ್ಥ ಅವನು ಹೇಳ್ತಾನೆ, 4 ಬಗೆಯ ಜನರು ನನಗೆ ಶರಣಾಗತರಾಗ್ತಾರೆ ಅಂತ. ಅವರು ಯಾಕೆ ಶರಣಾಗತರಾಗೋದು? ಅಲ್ಲಿ ಒಂದು ಕಾಮ ಇದೆ, ಅಲ್ಲಿ ಒಂದು ಆಸೆ ಇದೆ. ನನಗೆ ದುಃಖ ಇದೆ, ದುಃಖ ಎಲ್ಲ ಹೋಗಲಾಡಿಸು. ನನಗೆ ಧನ ಬೇಕು, ಧನವನ್ನ ಕೊಡು. ಅಥವಾ ಜಿಜ್ಞಾಸುಗಳು ಏನೋ ತಿಳ್ಕೊಳ್ಬೇಕು, ನಂಗೆ ಆ ಜ್ಞಾನ ಕೊಡು. ಅಥವಾ ಇವರು ಯಾರು ಈ ಅನ್ವೇಷಣೆಯನ್ನ ಮಾಡುವಂಥವ್ರು, ಭಗವಂತನ ಕುರಿತಾಗಿ ಆ ಒಂದು ಅವನನ್ನು ಹುಡುಕೊಂಡು ಹೋಗುವಂತ ಇನ್ನೂ ಕೆಲವರು ಇರ್ತಾರೆ, ಅದು. ಸೊ ಆ ರೀತಿಯಾಗಿ ಅವ್ರದ್ದೆಲ್ಲ ಏನಿದೆ, ಒಂದೊಂದು ಭಕ್ತಿಯಲ್ಲಿ ಏನಾಗುತ್ತೆ, ಶುರುವಿನಲ್ಲಿ ಇದೆ ಭಕ್ತಿಯ ಸ್ಟಾರ್ಟಿಂಗ್ ಅಲ್ಲಿ ಸಕಾಮ ಭಕ್ತಿಯನ್ನೇ ಮಾಡ್ತೇವೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ, ಅಟ್ಲೀಸ್ಟ್ ನಮಗೆ ಸರಿಯಾದ ರೀತಿಯಂತ ಶರಣಾಗತಿ ಅರ್ಥವಾಗ್ತಾ ಇದೆ. ಇದರಿಂದ ಸರಿಯಾದ ರೀತಿಯಲ್ಲಿ ನಾವು ಭಗವಂತನಿಗೆ ಶರಣಾಗತರಾಗುವುದು ಹೇಗೆ ಅನ್ನುವಂಥದ್ದು. ಅದರಿಂದ ಅವನು ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀವ ನಮಸ್ಕರು ಮಾಮೇ ವೈಶತೆ ಕೌಂತೆಯ
ಯಾರು ಮನಸ್ಸಿನಲ್ಲಿ ನನ್ನ ಕುರಿತಾಗಿ ಆಲೋಚನೆಯನ್ನ ಮಾಡ್ತಾರೆ ಮತ್ತೆ ನನಗೆ ಶರಣಾಗತರಾಗ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ ಅಂತವರು ಖಂಡಿತವಾಗಿಯೂ ನನಗೆ ಪ್ರಿಯರು, ನಾನು ಅವರಿಗೆ ಪ್ರಿಯ ಅನ್ನೋದನ್ನ ಅವನು ಹೇಳ್ತಾನೆ. ಸೊ ಇವತ್ತು ನಮಗೆ ಏನ್ ಅರ್ಥ ಆಗುತ್ತೆ? ಭಗವಂತ ಎಲ್ಲೆಡೆ ಇದ್ದಾನೆ, ಎಲ್ಲೆಡೆ. ಅವನು ಯಾರು, ಏನು, ಯಾವ ತರ ಅವನ ವಿಸ್ತರಣೆಗಳು ಅನ್ನೋದನ್ನ ನಾವು ಇವತ್ತು ಭಗವದ್ಗೀತೆಯ ಒಂದು ನಮಗೆ 10.8ರಿಂದ 10.11 4 ಅಧ್ಯಾಯಗಳಲ್ಲಿ ಇಡೀ ಭಗವದ್ಗೀತೆ ಸಾರಾಂಶನೂ ನಮಗೆ ಸಿಗತ್ತೆ. ಅರ್ಜುನ ಹೇಳ್ತಾನೆ ಇನ್ನೂ ಹೆಚ್ಚು ನಿನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಕೊನೆಯದಾಗಿ ಭಗವಂತ ಹೇಳ್ತಾನೆ ಎಲ್ಲ ತನ್ನ ವಿಸ್ತರಣೆ, ಇದು ನಿನ್ಗೆ ಮುಖ್ಯವಾದ ವಿಸ್ತರಣೆಯನ್ನ ಮಾತ್ರ ಹೇಳ್ತಾ ಇದ್ದೇನೆ, ಇದು ಅನಂತ. ಭಗವಂತನ ವಿಸ್ತರಣೆ ಅನ್ನುವಂತಹದ್ದು ಅನಂತ. ನಾವು ತಿಳ್ಕೊಳ್ತೀವಿ, ಓಕೆ ಕೃಷ್ಣನ ಅವತಾರಗಳು ಎಷ್ಟು, ಕೃಷ್ಣನ ವಿಸ್ತರಣೆ ಎಷ್ಟು, ನಮಗೆ ಶಾಸ್ತ್ರದಲ್ಲಿ ಅವನಿಷ್ಟು ಜ್ಞಾನವನ್ನ ಕೊಟ್ಟಿದ್ದಾನೆ. ಆದ್ರೆ ಅವನು ಎಲ್ಲಿ, ಯಾವಾಗ, ಹೇಗೆ, ಯಾವುದೇ ರೀತಿಯಾಗಿ ವಿಸ್ತರಣೆಗೊಳ್ಳುತ್ತಾನೆ ಅನ್ನೋದು, ಯಾಕಂದ್ರೆ ಇದು ಎಲ್ಲ ಅವನ ಸೃಷ್ಟಿ, ನಾವು ಸಹಿತ ಅವನ ಸೃಷ್ಟಿಯೇ. ಆದ್ರಿಂದ ನಾವಿನ್ನು ಹೆಚ್ಚು ಅವನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಕೊನೆಗೆ ಹೇಳ್ತಾನೆ ಅವನು, ಎಲ್ಲೆಡೆ ಇದೆಲ್ಲ ನನ್ನ ವಿಸ್ತರಣೆ, ಇದೆಲ್ಲ ಯಾಕೆ? ನಾನು ಒಂದೇ ಒಂದು ಅಂಶದಲ್ಲಿ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಿದ್ದೇನೆ. ಏಕಾಂಶೇನ ನಾನು ಇಡೀ ಒಂದು ವಿಶ್ವವನ್ನ ವ್ಯಾಪಿಸಿಕೊಂಡಿದ್ದೇನೆ ಒಂದೇ ಒಂದು ಅಂಶದಲ್ಲಿ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಸೊ ಇವತ್ತಿನ ಈ ಕ್ಲಾಸಿಗೆ ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರ ಬಿಂದುಗಳಿಗೆ ವಂದಿಸ್ತಾ ನಾವು ಇವತ್ತಿನ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ. ವರಲಕ್ಷ್ಮೀ ಮಾತಾಜಿ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಈಗ ಆಲ್ರೆಡಿ ಜ್ಞಾನ ಕೊಟ್ಟಿದ್ದಾನೆ. ನಿನ್ನಿನ ಜ್ಞಾನದಲ್ಲಿ ಅದು ರಹಸ್ಯತಮವಾದಂತಹ ಜ್ಞಾನ ನಿನ್ನ ಅಧ್ಯಾಯದಲ್ಲಿ ಹೇಳ್ತಾನೆ, ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಇನ್ನೂ ಉತ್ತಮವಾದ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಈಗ ಎಷ್ಟು ಜ್ಞಾನ ಕೊಟ್ಟಿದ್ದಾನಲ್ಲ, ಇನ್ನೂ ಹೆಚ್ಚಿನ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಅರ್ಜುನ ಅವನಿಗೆ ಬಹಳ ಪ್ರಿಯ ಮತ್ತು ಅವನ ಸ್ನೇಹಿತ. ಅರ್ಜುನ ಮಹಾಭಾರತ ಯುದ್ಧದ ಮೊದಲು ಭಗವಂತ ಹೀಗೆ ಸುಮ್ಮನೆ ಅವನು ನೋಡಿ, ಅವನು ಎಷ್ಟು ಇದು ಅಂದ್ರೆ ಮಲಗಿರ್ತಾನೆ. ಎಲ್ಲ ಅವನ ಒಂದು ಲೀಲೆ, ಎಲ್ಲ ಭಗವಂತನ ನಾಟಕ. ಈ ಒಂದು ಜಗತ್ತನ್ನ ಅವನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಯುದ್ಧದಕ್ಕಿಂತ ಮೊದಲು ಕೃಷ್ಣನನ್ನ ಏನಾದ್ರೂ ಕೃಷ್ಣನ ಹತ್ರ ಬರ್ಬೇಕಲ್ಲ, ಏನಾದ್ರೂ ಕೇಳ್ಬೇಕು ಅಂತ ಮೊದಲು ದುರ್ಯೋಧನ ಬರ್ತಾನೆ. ಆದ್ರೆ ಕೃಷ್ಣ ಮಲಗಿರ್ತಾನೆ. ಆದ್ರೆ ನೋಡಿ ಏನು ಕೃಷ್ಣನ ಇದು ಅಂದ್ರೆ, ಅವನ ತಲೆಯ ಭಾಗದಲ್ಲಿ ಒಂದು ಸಿಂಹಾಸನ ಇರುತ್ತೆ. ಆ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ತಾನೆ. ಯಾಕೆ ಕೆಳಗಡೆ ಕೂತ್ಕೋಬೇಕು, ಕಾಲ ಹತ್ರ ಕೂತ್ಕೋಬೇಕು, ಏನೂ ಇಲ್ಲ. ನಾನು ಯುವರಾಜ, ಕುರುರಾಜ, ನಾನು ಕುರು ಸಿಂಹಾಸನದ ನಾನು ಯುವರಾಜ. ನಾನ್ಯಾಕೆ ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಸಿಂಹಾಸನ ಅಂದ್ರೆ ಒಂದು ಇಟ್ಟಿರುವಂತ ಆಸನ, ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ. ಈ ಕಡೆಗೆ ಅರ್ಜುನನೂ ಬರ್ತಾನೆ. ಅರ್ಜುನ ಬಂದವನು ಸೀದಾ ಹೋಗಿ ಕೃಷ್ಣನ ಪಾದದಲ್ಲಿ ಕುಳಿತುಕೊಳ್ತಾನೆ. ಈಗ ಏನಾಗತ್ತೆ, ಕೃಷ್ಣ ಎದ್ದೇಳ್ತಾನೆ. ಎದ್ದೇಳಗಿ ಅವನು ಮೊದಲು ನೋಡೋದು ಯಾರನ್ನ? ಅರ್ಜುನನನ್ನ ನೋಡ್ತಾನೆ. ಅರ್ಜುನ ನೋಡ್ಬಿಟ್ಟು, ಅರ್ಜುನ ಏನು, ಯಾಕೆ ಬಂದಿದ್ಯಾ, ಏನು ಬೇಕು ಅಂತ ಅವನ ಹತ್ರ ಕೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನಂತ, ಇಲ್ಲ ನಾನು ಮೊದಲು ಬಂದಿದ್ದು, ನಾನು ಯುವರಾಜ, ನೀನು ನನ್ನನ್ನ ಮೊದಲಿಗೆ ಮಾತಾಡಿಸ್ಬೇಕು. ಅಂದ್ರೆ ಕೃಷ್ಣ ಹೇಳ್ತಾನೆ, ನಾನು ನೋಡಿದ್ದೀನಿ ಅವನನ್ನ, ನೀನ್ ಮಾತಾಡ್ಸಿ ಆಮೇಲೆ ನಿನ್ನನ್ನ ಮಾತಾಡಿಸ್ತೇನೆ ಅಂತ. ಸೊ ಈಗ ಅವನು ಹೇಳ್ತಾನೆ, ತಾನು ಯುದ್ಧ ಮಾಡೋದಿಲ್ಲ ಅಲ್ವಾ, ತಾನು ಇದ್ ಮಾಡೋದಿಲ್ಲ, ನಿನ್ಗೇನ್ ಬೇಕು ಅಂತ ಅರ್ಜುನ್ ಹತ್ರ ನಾನು ಮೊದಲು ಕೇಳ್ತೇನೆ ಅಂತ ಅರ್ಜುನ್ ಹತ್ರ ಕೇಳ್ತಾನೆ. ನಾನು ಶಸ್ತ್ರ ಹಿಡಿಯೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ, ಆದ್ರೆ ನಾನು ನನ್ನ ಪಕ್ಷದಲ್ಲಿರ್ತೇನೆ. ಆದ್ರೆ ನನ್ನ ಸೈನ್ಯವೂ ಇರುವುದಿಲ್ಲ, ನಾನು ಎಲ್ಲಿದ್ದೇನೋ ಅಲ್ಲಿ ನನ್ನ ಸೈನ್ಯ ಇರೋದಿಲ್ಲ. ಸೊ ಅರ್ಜುನ ಹೇಳ್ತಾನೆ, ನನಗೆ ನೀನೇ ಬೇಕು ಅಂತ. ದುರ್ಯೋಧನಿಗೆ ಬಹಳ ಖುಷಿ, ಯಾಕೆಂದ್ರೆ ಭಗವಂತನ ಸೈನ್ಯ ತನಗೆ ಸಿಗ್ತಾ ಇದೆ. ಸೊ ಅದರಿಂದ ಅವನು ಬಹಳ ಖುಷಿ. ಭಗವಂತ ಯುದ್ಧ ಮಾಡೋದಿಲ್ಲ, ಶಸ್ತ್ರ ಹಿಡಿಯೋದಿಲ್ಲ, ಅಂದ್ರೆ ಕೃಷ್ಣ
ಅವನಿಗೆ ಭಗವಂತ ಅಂತ ಗೊತ್ತಿದ್ದಿದ್ರೆ ಅವನ್ನೇ ಕೇಳ್ತಾ ಇದ್ದಲ್ವಾ. ಅವನಿಗೆ ಆ ಜ್ಞಾನ ಇರ್ಲಿಲ್ಲ. ಅವನನ್ನ ಭಗವಂತ ಅಂತ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಯಾರಿಗೆ? ಆ ದುರ್ಯೋಧನನಿಗೆ ಇರ್ಲಿಲ್ಲ. ಸೊ ಇದು ಅದರಿಂದ ಅವನು ಹೇಳ್ತಾನೆ ನೀನು ನನಗೆ ಪ್ರಿಯ ಅಂತ. ಅಂದ್ರೆ ಅರ್ಜುನನ ಪಾಂಡವರಲ್ಲಿ ನಾನು ಅರ್ಜುನ ಅನ್ನೋದನ್ನೇ ಅವನು ಹೇಳ್ತಾನೆ. ಇವತ್ತಿನ ಅಧ್ಯಾಯದಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಅದು. ಅಂದ್ರೆ ಅರ್ಜುನನ ಸೃಷ್ಟಿಯು ಭಗವಂತನ ಇಚ್ಛೆಯ ಮೇರೆಗೆ ಆಗಿರುವಂತಹದ್ದು ಅಲ್ಲಿ. ಆದ್ರಿಂದ ಇವೆಲ್ಲವೂ ಅವನ ಒಂದು ಲೀಲೆ. ಅರ್ಜುನ ಒಂದು ನಿಮಿತ್ತ ಮಾತ್ರ ಅನ್ನೋದನ್ನು ಕೊನೆಯ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಇನ್ನೊಂದು ನಿಮಿತ್ತ ಮಾತ್ರ ಹೇಳಿ ಯುದ್ಧ ಮಾಡು. ನಿನಗೆಲ್ಲ ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಅಂದ್ರೆ ಕುಲಂಕುಷತೆ ನೀನು ಅದನ್ನ ವಿವರಣೆ ಮಾಡಿ ನೋಡಿ ತಿಳ್ಕೊಂಡು ನೀನು ಯುದ್ಧ ಮಾಡ್ತೀಯೋ ಬಿಡ್ತೀಯ. ಈಗ ನೀನು ಅದನ್ನ ಇದ್ ಮಾಡ್ಬಹುದು ಅಂತ. ಅಂದ್ರೆ ಇನ್ನು ನೀನು ವಾಪಸ್ ಯುದ್ಧ ಮಾಡ್ದನೂ ಇರಬಹುದು. ನಿನ್ನ ಇಚ್ಛೆಗೆ ಬಂದಂತೆ ನೀನ್ ಮಾಡು ಅಂತ ಆಮೇಲೆ ಹೇಳ್ತಾನೆ, ಎಲ್ಲವನ್ನ ಇದ್ ಮಾಡ್ಕೊಂಡು. ಅದರಿಂದ ಭಗವಂತ ಜೀವಿಗೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಾನೆ. ಆ ಸ್ವಾತಂತ್ರ್ಯವನ್ನ ನಾವು ಅವನನ್ನ ಮರೆತು ಬದುಕ್ತಾ ಇರುವಂತಹದ್ದು ನಮಗೆ ಈ ಅವನ ನಿಯಮಗಳ ಇದರಲ್ಲಿ ನಾವು ಹೋಗ್ಬೇಕಾಗತ್ತೆ. ಅವನು ಐಹಿಕ ಪ್ರಪಂಚಕ್ಕೆ ವಿಧಿಸಿದ ನಿಯಮಗಳ ಪ್ರಕಾರ. ನಮೇ ವಿದುಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ಶಂಕರ್ MS ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹ್ಮ್. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಸೊ ಭಗವಂತ ಅನ್ನುವಂತಹವನು ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಅವನು ಹೇಳ್ತಾನೆ ಇಲ್ಲಿ, ನಾನೇ ಎಲ್ಲರಿಗೂ ಮೂಲ ಅನ್ನುವಂಥದ್ದು. ಇಲ್ಲಿ ನಾವು ಸ್ವಲ್ಪ ನಮ್ಮ ವಂಶವೃಕ್ಷವನ್ನ ನೋಡ್ಲಿಕ್ಕೆ ಹೋದ್ರೆ ಈ ಪರ್ಟಿಕ್ಯುಲರ್ ಶ್ಲೋಕದಿಂದ ನಮಗೇನು ಅರ್ಥ ಆಗುವಂತಹದ್ದು, ಎಲ್ಲರಿಗೂ ಅವನು ಮೂಲ. ಅದನ್ನೇ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನನ್ನ ಅವನೇ ಭಗವಂತ ಪರಮಪ್ರಭು ಅಂತ ಬ್ರಹ್ಮನೇ ಹೇಳ್ತಾನೆ. ಅದರಿಂದ ಭಗವಂತ ಅನ್ನುವಂಥವನು ಸಪ್ತ ಋಷಿಗಳಿಗೆ, ದೇವತೆಗಳು ಮತ್ತು ಮಹರ್ಷಿಗಳಿಗೆ ಸಹ ಅವನು ಮೂಲ. ಯಾರು ಅವನನ್ನ ತಮ್ಮ ಊಹೆಯ ಮೂಲಕ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವತೆಗಳಿಗೂ ಸಹಿತ ಅವನು ತಾನೇ ಮೂಲ ಅನ್ನೋದನ್ನ ಹೇಳ್ತಾನೆ. ಸೊ ಇಲ್ಲಿ ಯೋ ಮಾಮ ಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಶು ಸರ್ವ ಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಸೊ ಭಗವಂತನಿಗೆ ಜನ್ಮ ಇಲ್ಲ. ಅವನು ಅಜ ಅಥವಾ ಜನ್ಮ ಇಲ್ಲದೇ ಇರುವವನು. ಆದ್ರಿಂದ ಭಗವಂತನಿಗೆ ಅವನಿಗೆ ಜನ್ಮ ಇದೆ, ಅವನು ನಮ್ಮಂತಾನೆ ಒಬ್ಬ ಅಂತ ನಾವು ತಿಳ್ಕೊಳ್ಬಾರ್ದು. ಎಲ್ಲಾ ಲೋಕಗಳ ಪರಮಪ್ರಭು ಅವನು ಅನಾದಿ. ಅನಾದಿ ಅಂದ್ರೇನು? ಆದಿಯೇ ಇಲ್ಲ ಅವನಿಗೆ. ಅವನಿಗೆ ಎಲ್ಲಿಂದ ಬಂದನೋ ಏನೋ ಗೊತ್ತಿಲ್ಲ. ಅವನ ಬಗ್ಗೆ ನಾರಾಯಣ ಸಂಹಿತೆಯಲ್ಲೇ ಹೇಳ್ತಾರೆ. ಒಂದ್ ಸೆಕೆಂಡ್. ಏನ್ ಹೇಳ್ತಾರೆ ಅಂದ್ರೆ, ಅವನು ಆದಿ ಅನಾದಿ ಎಲ್ಲಿಯೂ ಇಲ್ಲ. ಅವನು ವೇತ್ತಿ ಲೋಕ ಮಹೇಶ್ವರಂ. ಅವನು ಇನ್ನೊಂದು ಶ್ಲೋಕದಲ್ಲಿ ಬರುತ್ತೆ, ಅವಾಗ ಹೇಳ್ತೇನೆ. ಸೊ ಅವನು ಯಾರು ಇರ್ಲಿಲ್ಲ ಅಂತ ಹೇಳ್ತಾನೆ. ಇದರಲ್ಲಿ ಶ್ರೀಮದ್ ಭಾಗವತಮಲ್ಲಿ ಬರುತ್ತೆ ಅಥವಾ ನಾರಾಯಣ ಉಪನಿಷತ್ನಲ್ಲಿ ಬರುತ್ತೆ. ಯಾರು ಇರ್ಲಿಲ್ಲ ಅಂತ ಸೃಷ್ಟಿ ಆಗುವಾಗ. ಯಾರು ಇರ್ಲಿಲ್ಲ, ಗಾಳಿ ಇರ್ಲಿಲ್ಲ, ಬೆಂಕಿ ಇರ್ಲಿಲ್ಲ, ಎಲ್ಲ ಅವನ ಇಚ್ಛೆ ಮೇರೆಗೆ ಆಗ್ತಾ ಹೋಗತ್ತೆ ಅನ್ನುವಂಥದ್ದು. ಅಂದ್ರೆ ಈಗ ನಾವು 27 ಯುಗ ಕಳೆದೇವೆ. 27 ಯುಗಕ್ಕಿಂತ ಮೊದಲು ಅವನೊಬ್ಬನೇ ಇದ್ದ ಅಂತ. ಆಮೇಲೆ ಎಲ್ಲ ಜೀವಿಗಳ ಸೃಷ್ಟಿ, ಯುಗಗಳು ಸೈಕಲ್ ಅಲ್ಲಿ ನಡೀತಾ ಇದೆ. ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನವಸ್ತದ
ಮದ್ಭಾವ ಮಾನಸ ಜಾತ ಯೇಷಾಂ ಲೋಕೈಮಃ ಪ್ರಜಾ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸಪ್ತ ಹರೇ. ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದವರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ವಿವಿಧ ಲೋಕಗಳಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸಪ್ತ ಋಷಿಗಳು ಸಹಿತ ತನ್ನಿಂದ ಬಂದರು. ನಾವು ಭಗವಂತ ನಮ್ಮ ವಂಶವೃಕ್ಷವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಏನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋದಾಗ, ಪರಮ ಪ್ರಭುವಿನ ಶಕ್ತಿಯಲ್ಲಿ ಅಂದ್ರೆ ಹಿರಣ್ಯ ಗರ್ಭ ಅಂದ್ರೆ ಈ ಗರ್ಭೋದಕಶಾಹಿ ವಿಷ್ಣು, ಅಲ್ಲಿಂದ ಬ್ರಹ್ಮ ಹುಟ್ಟುತ್ತಾನೆ. ಆಮೇಲೆ ಪ್ರಭುವಿನ ಶಕ್ತಿಯಿಂದ ಬ್ರಹ್ಮ ಮೊದಲ ಜೀವಿ ಅಂತ ಹೇಳಲಾಗಿದೆ. ಅದರಿಂದ ಬ್ರಹ್ಮನಿಂದ ಆಮೇಲೆ ಈ ಸಪ್ತರ್ಷಿಗಳು ಬರ್ತಾರೆ. ಅದಕ್ಕೂ ಮೊದಲು ಸನಕ ಸನಂದ ಸನಾತನ ಚತುಷ್ಕುಮಾರರು ಅಂತ ನಾವು ಭಗವತ್ ಪರಂಪರೆಯ ಬಗ್ಗೆ ತಿಳ್ಕೊಂಡಾಗ 4ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಕೊಟ್ಟಾಗಿ ಭಗವಂತನ ಅಂದ್ರೆ ಪರಂಪರೆ ಏನು, ಗುರು ಪರಂಪರೆ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಾಗ ಅಲ್ಲಿ ಚತುಷ್ಕುಮಾರರು ಒಬ್ರು ಬಂದಿರ್ತಾರೆ ಅಲ್ವಾ, 4 ಅಥವಾ ಅಶ್ವಿನಿ ದೇವತೆಗಳು ಆ ರೀತಿಯಾಗಿ ಅವರನ್ನ ಕರೀತಾರೆ. ಸೊ ಅದರಿಂದ ಅವರು ಹುಟ್ಟುತ್ತಾರೆ. ಸನಕ ಸನಂದ ಸನಾತನ ಮತ್ತು ಸನತ್ ಕುಮಾರ ಎನ್ನುವ 4 ಇವರು ಸಹಿತ ಮಹರ್ಷಿಗಳು. ಆಮೇಲೆ ಮನು ರೂಪ ಪಡಿತಾನೆ. ಹೀಗೆ ಭಗವಂತ ಇಲ್ಲಿ 25 ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲಾ ಜೀವಿಗಳ ಪ್ರಜಾಪತಿಗಳು ಅಂತ ಹೇಳಲಾಗಿದೆ. ಅಂದ್ರೆ ಈಗ ನಾವು ಜನರಲಿ ಏನ್ ಮಾಡ್ತೇವೆ, ಯಾರೋ ದೇವಸ್ಥಾನಕ್ಕೆ ಹೋದಾಗ ನಿಮ್ ಗೋತ್ರ ಹೇಳಿ ಅಂತಾರೆ. ಈಗ ನಾವು ಹೇಳ್ತೇವೆ ಭಾರ್ಗವ ಗೋತ್ರ, ಭಾರದ್ವಾಜ ಗೋತ್ರ, ಅಂಗಿರಸ ಗೋತ್ರ, ಏನೇನೋ ಗೋತ್ರ ಹೇಳ್ತೇವೆ, ನಮಗೆ ಏನು ತಿಳಿದಿದೆ ಅಥವಾ ಹೀಗೆ ಪರಂಪರೆಯಿಂದ. ಆ ರೀತಿಯಾಗಿ ನಾವೇನ್ ಮಾಡ್ತೇವೆ, ಈಗ ನನ್ನ ಗೋತ್ರ ಏನು ಅಂತ ನನಗೆ ಗೊತ್ತಿದೆ, ನಾನು ನನ್ನ ಮಕ್ಕಳಿಗೆ ಹೇಳ್ತೇನೆ ಇದು ನಮ್ಮ ಗೋತ್ರ ಅಂತ. ಸೊ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿ ಆ ಒಂದು ನಾವು ಏನಂದ್ರೆ ಯಾವ ಪರಂಪರೆಗೆ ಸೇರಿದವರು, ಯಾರು ನಮ್ಮ ವಂಶವೃಕ್ಷ ಎಲ್ಲಿಂದ ಆಗಿದೆ ಅನ್ನುವಂಥದ್ದು ಅದರಿಂದ ಗೊತ್ತಾಗುವಂಥದ್ದು. ಸೊ ಹೀಗೆ ಅಸಂಖ್ಯಾತ ಎಲ್ಲಾ ಲೋಕಗಳಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಆಗಿರುವಂತಹದ್ದು ಜೀವಿಗಳ ವಂಶವೃಕ್ಷ. ಸೊ ಏನಾಗತ್ತೆ ಅಂದ್ರೆ, ಮೊದಲು ಬ್ರಹ್ಮ ಸೃಷ್ಟಿಯಾದ ಮೇಲೆ 1000 ವರ್ಷಗಳ ಕಾಲ ಅವನ ಲೆಕ್ಕಾಚಾರದ ಪ್ರಕಾರ, ದೇವತೆಗಳ ಲೆಕ್ಕದ 1000 ವರ್ಷಗಳ ತಪಸ್ಸನ್ನ ಬ್ರಹ್ಮ ಮಾಡ್ತಾನೆ. ಆ ರೀತಿಯಾಗಿ ಮಾಡಿದ ಮೇಲೆ ಬ್ರಹ್ಮನಿಂದ ಈ ಮಕ್ಕಳು ಹುಟ್ಟುತ್ತಾರೆ. ಸನಕ ಸನಂದ ಸನಾತನ ಸನತ್ ಕುಮಾರ. ಆಮೇಲೆ ಶಿವ ಬರ್ತಾನೆ. ಅನಂತರ ಸಪ್ತ ಋಷಿಗಳು ಬರ್ತಾರೆ. ಆಮೇಲೆ ಎಲ್ಲ ಬ್ರಹ್ಮನನ್ನ ಪಿತಾಮಹ ಅಜ್ಜ ಅಂತ ನಾವಿಲ್ಲಿ ಕರೆದ್ರೆ, ಕೃಷ್ಣನನ್ನ ಪ್ರಪಿತಾಮಹ ಅಂತ ಕರೀತಾರೆ. 1 ಸೆಕೆಂಡ್, ನಂಗೊಂದ್ ಸ್ವಲ್ಪ ಟೈಮ್ ಕೊಡಿ. ಫೋನ್ ಹರೇ ಕೃಷ್ಣ. ಸೊ ಇದು ನಮ್ಮ ವಂಶ ಪಾರಂಪರೆ, ನಾವು ತಿಳ್ಕೊಳ್ಬಹುದು. ಅಂದ್ರೆ ನಾವು ಎಲ್ಲಿಂದ ಬಂದಿರುವಂತವ್ರು ಅಂತ. ಅದರಿಂದ ಪ್ರತಿಯೊಂದು ಜೀವಿ ಅಲ್ಲಿಂದನೇ ಬಂದಿರುವವರು ಅನ್ನೋದನ್ನ ಅವನಿಲ್ಲಿ ಹೇಳ್ತಾನೆ. ಬೇರೆ ಬೇರೆ ಲೋಕಗಳಲ್ಲಿ ಜೀವಿಗಳಿದ್ದಾರೆ ಅಂತ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಹರೇ ಕೃಷ್ಣ. ಯಾರು ಓದ್ತೀರಿ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಹರೇ ಕೃಷ್ಣ ಪ್ರಭು. ಸೊ ಭಗವಂತನಿಗೆ ಯಾರು ಅರ್ಥ ಮಾಡಿಕೊಳ್ತಾರೆ, ಅವನೇ ಪರಮ ಪುರುಷ ಅಂತ ಗೊತ್ತಾದ್ಮೇಲೆ, ಅವನೇ ಎಲ್ಲದರ ಆದಿ ಅಂತ್ಯ ಅಂತ ಗೊತ್ತಾದ್ಮೇಲೆ, ನಾವು ಅವನನ್ನ ಬಿಟ್ಟು ಮತ್ತೆ ಯಾವ ರೀತಿಯಾಗಿ ಭಕ್ತಿಯನ್ನ ಮಾಡುವಂತಹದ್ದು? ಭಕ್ತಿ ಮಾಡುವಂತಹದ್ದು ನಿಜವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಕುರಿತು, ಕೃಷ್ಣನನ್ನೇ ಕುರಿತು. ಅದರಿಂದ ಯಾರಿದನ್ನ ಅರ್ಥ ಮಾಡಿಕೊಳ್ತಾರೆ, ಅವನ ಯೋಗ ಶಕ್ತಿಯನ್ನ ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಂಡಾಗ ನಾವು
ಅವನ ವಿಷಯದಲ್ಲಿ ನಾವು ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗ್ತೇವೆ ಅನ್ನುವಂಥದ್ದನ್ನ ಅವನು ಹೇಳ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನುವಂಥದ್ದು. ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಹರೇ ಕೃಷ್ಣ. ಯಾರಾದ್ರೂ ಓದ್ದೇ ಇರೋರು ಓದ್ತೀರಾ? ನಾನು ಓದ್ಲ ಪ್ರಭುಜಿ. ಓದಿ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳು ಮೂಲವು ನಾನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿಯಲ್ಲಿ ನಿರತರಾಗಿರುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ಅವನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅವನು ಹೇಳ್ತಾನೆ, ಯಾರು ಇದನ್ನ ಅರ್ಥ ಮಾಡಿಕೊಳ್ತಾರೆ ಅವರು ಭಕ್ತಿಯಲ್ಲಿ ಇರ್ತಾರೆ ಅನ್ನುವಂತಹದ್ದು. ಸೊ ಇಲ್ಲಿ ಭಗವಂತನ ಬಗ್ಗೆ ಈ ಗೋಪಾಲ ತಾಪನಿ ಉಪನಿಷತ್ನಲ್ಲಿ ಏನ್ ಹೇಳ್ತಾರೆ? ಯೋ ಬ್ರಹ್ಮಾಂಡಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ ಗಾಪೇತಿ ಸ್ಮ ಕೃಷ್ಣ. ಅಂದ್ರೆ ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿದವನು, ಭೂತಕಾಲದಲ್ಲಿ ವೇದದ ಜ್ಞಾನವನ್ನ ಪ್ರಸಾರ ಮಾಡಿದವನು ಕೃಷ್ಣ ಅಂತ ನಾರಾಯಣ ಉಪನಿಷತ್ನಲ್ಲಿ ಹೇಳುತ್ತೆ. ಆಮೇಲೆ ಅಥ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾ ಸೃಜಾಯತ. ಅನಂತರ ಪರಮ ಪುರುಷನಾದ ನಾರಾಯಣನು ಜೀವಿಗಳನ್ನ ಸೃಷ್ಟಿಸಲು ಅಪೇಕ್ಷಿಸಿದನು. ನಾವೀಗ ಹೋದ್ರೆ ಮೊದಲು ಹೇಗೆ ಅವನಿಗೆ ಜೀವಿಗಳನ್ನ ಅದರಿಂದ ಹಾಗೆ ಅದೇ ಉಪನಿಷತ್ನಲ್ಲಿ, ಈ ನಾರಾಯಣ ಉಪನಿಷತ್ನಲ್ಲಿ ಹೇಳಲಾಗಿದೆ, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ಪ್ರಜಾಪತಿ ಪ್ರಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ, ನಾರಾಯಣಾದ್ ಅಷ್ಟವಸುವೋ ಜಾಯಂತೆ, ನಾರಾಯಣಾದ್ ಏಕಾದಶ ರುದ್ರ ಜಾಯಂತೆ, ನಾರಾಯಣ ದ್ವಾದಶಾದಿತ್ಯ ಜಾಯಂತೆ. ಈಗ ನಾರಾಯಣನಿಂದ ಬ್ರಹ್ಮನು ಹುಟ್ಟಿದನು, ನಾರಾಯಣನಿಂದ ಪ್ರಜಾಪತಿಗಳು ಸಹ ಹುಟ್ಟಿದರು, ನಾರಾಯಣನಿಂದ ಇಂದ್ರನು ಹುಟ್ಟಿದನು, ನಾರಾಯಣನಿಂದ ಅಷ್ಟವಸುಗಳು ಹುಟ್ಟಿದರು, ನಾರಾಯಣನಿಂದ ಏಕಾದಶ ರುದ್ರರು ಹುಟ್ಟಿದರು, ನಾರಾಯಣನಿಂದ ದ್ವಾದಶಾದಿತ್ಯರು ಹುಟ್ಟಿದರು. ಹೀಗೆ ನಾರಾಯಣನು ಅಂದ್ರೆ ಕೃಷ್ಣನ ವಿಸ್ತರಣೆ. ಈಗ ನಾರಾಯಣನಿಗೂ ಕೃಷ್ಣನಿಗೂ ವಿಸ್ತರಣೆ ಅಂದ್ರೆ ಒಂದು ಪ್ರಭುಜಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈಗ ಒಂದು ಮನುಷ್ಯನನ್ನ ನಾವು ಮನೆಗೆ ಹೋಗಿ ನೋಡೋದು ಬೇರೆ, ಅವನನ್ನ ಆಫೀಸಲ್ಲಿ ಹೋಗಿ ನೋಡುವುದು ಬೇರೆ ಅಲ್ವಾ? ಈಗ ನಾವು ಒಬ್ಬರನ್ನ ಆಫೀಸಲ್ಲಿ ಹೋಗಿ ಮೀಟ್ ಆಗ್ಲಿಕ್ಕೆ ಹೋದಾಗ ಅವ್ರು ಹೇಗಿರ್ತಾರೆ? ಸ್ಟ್ರಿಕ್ಟ್ ಆಗಿರ್ತಾರೆ, ಪ್ರೊಫೆಷನಲ್ ಆಗಿರ್ತಾರೆ. ಏನೋ ಒಂದು ಅವ್ರ ಆಫೀಸಲ್ಲಿ ಉದ್ದೇಶ ಏನಿರುತ್ತೆ ಅವ್ರದ್ದು, ಅಲ್ಲಿ ಕೆಲಸ ಮಾಡುವಂತದ್ದು, ಆ ಕೆಲಸದ ಕುರಿತಾಗಿ ಅವರು ತುಂಬಾ ಫೋಕಸ್ಡ್ ಆಗಿರ್ತಾರೆ ಅಲ್ವಾ? ಅದಕ್ಕೆ ಅವರು ಸ್ಟ್ರಿಕ್ಟ್. ಯಾಕಂದ್ರೆ ಅಲ್ಲಿ ಅವರ ಡ್ಯೂಟಿ, ಅಲ್ಲಿ ಅವರ ರೆಸ್ಪಾನ್ಸಿಬಿಲಿಟಿ ಬೇರೆನೆ ಇರುತ್ತೆ. ಆದ್ರೆ ಅವರನ್ನು ನೀವು ಮನೆಗೆ ಹೋಗಿ ಸಿಕ್ಕಿದಾಗ ಹೇಗಿರ್ತಾರೆ? ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ, ನಾರ್ಮಲ್ ಆಗಿ ವೆಲ್ಕಮ್ ಮಾಡ್ತಾರೆ, ಊಟ ಬೇಕಾ ಆಸರಿ ಬೇಕಾ ಅಂತ ಕೇಳ್ತಾರೆ. ಸೊ ಅದೇ ರೀತಿಯಾಗಿ ನಾವು ಕೃಷ್ಣನ ಕುರಿತಾಗಿ ಕೃಷ್ಣನನ್ನ ನೋಡುವುದಂದ್ರೆ, ಕೃಷ್ಣನಿಗೂ ನಾರಾಯಣನಿಗೂ ವ್ಯತ್ಯಾಸ ಎಷ್ಟೇ. ನಾರಾಯಣ ಅವನ ವಿಸ್ತರಣೆ, ಯಾಕೆಂದ್ರೆ ಕೆಲಸ ಮಾಡ್ಲಿಕ್ಕೋಸ್ಕರ ಅವನು ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಕೃಷ್ಣ ತನ್ನ ಮೂಲ ರೂಪದಲ್ಲಿ ಈ ಗೋಲೋಕ ವೃಂದಾವನದಲ್ಲಿ ಯಾವಾಗ್ಲೂ ಇರುವವನು. ಅವನ ಕೃಷ್ಣನ ಆಕಾರವೇ ಅವನು ಎರಡು ಕೈಗಳಿಂದ ಇರುವಂತವನು. ನವಿಲ ಗರಿಯನ್ನ ತುಳಿಸಿದ್ದಾನೆ, ಕೊಳಲನ್ನ ಹಿಡಿದಿದ್ದಾನೆ, ಏನೂ ಕೊಲಂತ ಅವನು ಒಂದು ಬ್ರಹ್ಮ ಸಂಹಿತೆಯಲ್ಲಿ ಅವನ ಬಗ್ಗೆ ವಿಸ್ತರಣೆ ಮಾಡಲಾಗಿದೆ, ಬ್ರಹ್ಮನೇ ಹೇಳ್ತಾನೆ. ಸೊ ಅವನಿಗೆ ಏನು ಒಳ್ಳೆ ಇದನ್ನ ಉಟ್ಕೊಂಡಿರ್ತಾನೆ. ಸೊ ಅವನು ಹೇಗೆ ಅವನ ಕಲರ್, ಕೃಷ್ಣನ ಕಲರ್ ಸಹಿತ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅವನು ಹೀಗೆ, ಅದು ಅವನ ಮೂಲ ರೂಪ, ಅವನು ಅದೇ ರೀತಿಯಾಗಿದ್ದಾನೆ. ಆದ್ರೆ ನಾರಾಯಣ ಅಂತದ್ದು ಅವನ ವಿಸ್ತರಣೆ. ಅಲ್ಲಿ ಅವನು ಸೃಷ್ಟಿಯನ್ನ ಮಾಡ್ತಾನೆ, ಸೃಷ್ಟಿ ಮಾಡ್ಬೇಕು ಅಂತ ಆಸೆ ಬರುತ್ತೆ. ಅವನು ತನ್ನನ್ನ ವಿಸ್ತರಣೆ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಒಬ್ಬೊಬ್ಬರನ್ನೇ ಅವನು ಸೃಷ್ಟಿ ಮಾಡ್ತಾನೆ. ಆದ್ರೆ ನಾರಾಯಣ ಉಪನಿಷತ್ನಲ್ಲಿ ಹಾಗೆ ಹೇಳುದು, ಬ್ರಹ್ಮಣ್ಯೋ ದೇವಕಿ ಪುತ್ರ, ಅಂದ್ರೆ ದೇವಕಿಯ ಮಗನಾದ ಕೃಷ್ಣನು ಪರಮ ಪುರುಷೋತ್ತಮನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಹಾಗೆ ಏಕೋ ವೈ ನಾರಾಯಣ ಆಸೆ ನ ಬ್ರಹ್ಮ ಈಶಾನೋ ನಾಪೋ ನಾಗ್ನಿ ಸಮೋ ನಮೇ ದ್ಯಾವ ಪೃಥಿವಿ ನ ನಕ್ಷತ್ರಾಣಿ ಸೂರ್ಯ. ಸೊ ಭಗವಂತನ ಸೃಷ್ಟಿಯ ಆರಂಭದಲ್ಲಿ ಈ ಇದರಲ್ಲಿ ಹೇಳಲಾಗಿದೆ, ನಾರಾಯಣ ಉಪನಿಷತ್ನಲ್ಲಿ ಏನು, ನಾರಾಯಣನ ಒಬ್ಬನೇ ಇದ್ದ ಸೃಷ್ಟಿಯ ಆರಂಭದಲ್ಲಿ. ಶಿವ ಇರ್ಲಿಲ್ಲ, ಬ್ರಹ್ಮ ಇರ್ಲಿಲ್ಲ, ಅಗ್ನಿ ಇರ್ಲಿಲ್ಲ, ಚಂದ್ರ ಇರ್ಲಿಲ್ಲ, ಆಕಾಶದಲ್ಲಿ ನಕ್ಷತ್ರಗಳಿರ್ಲಿಲ್ಲ, ಸೂರ್ಯ ಇರ್ಲಿಲ್ಲ,
ಹೀಗೆ ಈಗ ಶಿವನು ಸಹಿತ ಹೇಗೆ ಹುಟ್ಟಿದ ಅವನ ಭಗವಂತನ ಪರಮಪ್ರಭುವಿನ ಹಣೆಯಿಂದ ಶಿವನ ಇದಾಗತ್ತೆ ಅನ್ನುವಂತಹದ್ದು. ಹೀಗೆ ಬ್ರಹ್ಮ ಶಿವರನ್ನು ಅವನು ಸೃಷ್ಟಿ ಮಾಡಿದ ಪರಮಪ್ರಭು ಅನ್ನೋದನ್ನ ಇನ್ನೊಂದು ಗ್ರಂಥ ಮೋಕ್ಷ ಧರ್ಮದಲ್ಲಿ ಹೇಳ್ತಾರೆ. ಪ್ರಜಾಪತಿಂಚ ರುದ್ರಂಚ ಪ್ಯಹಮೇವ ಸೃಜಾಮಿ ವೈ ತೌಹಿಮಾಂ ನ ವಿಜಾನೀತೋ ಮಮ ಮಾಯಾ ವಿಮೋಹಿತೋ. ಪ್ರಜಾಪತಿಗಳು ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದ, ಆದರೆ ನನ್ನ ಮಾಯಾಶಕ್ತಿಯಿಂದ, ಅಂದ್ರೆ ಭಗವಂತನ ಮಾಯಾಶಕ್ತಿಯಿಂದ ಅವರಿಗೆ ನಾನು ಅವರನ್ನ ಸೃಷ್ಟಿಸಿದೆ ಅಂತ ತಿಳಿಯದು ಅನ್ನೋದನ್ನ ಈ ಮೋಕ್ಷ ಧರ್ಮದಲ್ಲಿ ಹೇಳಲಾಗಿದೆ. ಸೊ ಭಗವಂತ ಹೇಳ್ತಾನೆ, ಅಂದ್ರೆ ಅವರಿಗೂ ಸಹಿತ ಯೋಗ ಮಾಯೆಯ ಕವರ್ ಇರುತ್ತೆ. ನಾವು ಹೇಳ್ದಲ್ಲ, ಈಗ ಅವರೆಲ್ಲ ಅತ್ಯಂತ ಶ್ರೇಷ್ಠ ವೈಷ್ಣವರು. ಸೊ ಅವರಿಗೆ ಈ ಯೋಗ ಮಾಯೆಯ ಕವರ್ ಇರುತ್ತೆ. ಉದಾಹರಣೆಗೆ ಈ ಯಶೋದೆ ಕೃಷ್ಣನನ್ನ ತಾಯಿಯಾಗಿ ವಾತ್ಸಲ್ಯ ಪ್ರೇಮದಲ್ಲಿ ಆರಾಧಿಸ್ತಾಳೆ. ಅದೊಂದು ಆರಾಧನೆ, ಅದು ಭಗವಂತನ ಕುರಿತಾಗಿ ಮಾಡುವಂತಹ ಒಂದು ಶ್ರೇಷ್ಠ ಭಕ್ತಿ ಅದು. ಆದ್ರೆ ಅವರಿಗೆ ಅನಿಸತ್ತೆ ನಾರ್ಮಲ್ ರಿಲೇಶನ್ಶಿಪ್, ನಾವು ಹೇಗೆ ಇಲ್ಲಿ ನೋಡ್ತೀವಿ ನಮ್ಮ ತಂದೆ ತಾಯಿಗೆ ನಾವು ಆತರ ಹೇಗೆ ಸಂಬಂಧ ಇರುತ್ತೆ ನಮ್ಮದು, ಆ ರೀತಿಯಾದಂತಹ ಸಂಬಂಧ ಯಶೋಧ ಮತ್ತು ಅಂದ್ರೆ ಕೃಷ್ಣನ ಮಧ್ಯದಲ್ಲಿಯೂ ಇರುತ್ತೆ. ಅಂದ್ರೆ ಅವರಿಗೆ ಅದು ಗೊತ್ತಿರೋದಿಲ್ಲ, ನಾನು ಭಗವಂತನ ಜೊತೆಗೆ ಈ ರೀತಿ ಭಗವಂತ ನನ್ನ ಮಗ ಅನ್ನುವಂತಹದನ್ನ ಯೋಗ ಮಾಯೆ ಕವರ್ ಮಾಡುತ್ತೆ. ಆದ್ರೆ ಇಲ್ಲಿ ಅವರೆಲ್ಲ ಶ್ರೇಷ್ಠರು, ಯಾಕೆಂದ್ರೆ ಅವರು ಭಗವಂತನ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಭಕ್ತಿಯಲ್ಲಿ ಅವನು ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದ. ಆ ಸೇವೆ ಮಾಡುವ ಅವಕಾಶವನ್ನ ಭಗವಂತ ಆ ರೀತಿಯಾಗಿ ಕೊಡ್ತಾನೆ, ಆದ್ರೆ ಅವರಿಗೆ ಗೊತ್ತಿರುವುದಿಲ್ಲ. ಅದು ಯೋಗ ಮಾಯೆ. ಇದು ನಾರಾಯಣ ಪರೋ ದೇವ ತಸ್ಮಾತ್ ಜಾತಶ್ಚತುರ್ಮುಖ ತಸ್ಮಾದ್ ರುದ್ರೋ ಭವದ್ದೇವ ಸ ಚ ಸರ್ವಜ್ಞತಾಂ ಗತಃ. ಅಂದ್ರೆ ನಾರಾಯಣನು ದೇವೋತ್ತಮ ಪರಮಪುರುಷ, ಅವನಿಂದ ಬ್ರಹ್ಮ ಮತ್ತೆ ಶಿವರು ಹುಟ್ಟಿದರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಆದ್ರೆ ಅವನೇ ಎಲ್ಲ ಪರಮ ನಿಯಂತ್ರಕ. ಅವನು ಹೇಳ್ತಾನೆ, ಭೌತಿಕ ಜಗತ್ತುಗಳ ಮೂಲ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತೆ. ಅಂದ್ರೆ ಅವನು ಮಹಾತತ್ವ ಮಹಾವಿಷ್ಣುವಾಗಿ ಅವನ ರೋಮಕೂಪಗಳಿಂದ ಅವನ ಉಸಿರಾಟ ಪ್ರಕ್ರಿಯೆಯಲ್ಲಿ ಜಗತ್ತು ಹುಟ್ಕೊಳ್ಳುತ್ತೆ. ಅಂದ್ರೆ ಲೋಕಗಳು, ಆ ಲೋಕಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದಕ್ಕಾಗಿ ಅವನು ತನ್ನನ್ನ ವಿಸ್ತರಣೆ ಮಾಡ್ಕೊಳ್ತಾನೆ. ಗರ್ಭೋದಕಶಾಹಿ ವಿಷ್ಣುವಾಗಿ ಅವನು ಆ ಲೋಕಗಳನ್ನ ಪ್ರವೇಶಿಸ್ತಾನೆ. ಆಮೇಲೆ ಜೀವಿಗಳು ಬಂದಾಗ ಜೀವಿಗಳ ಸಹಿತ ನಿಯಂತ್ರಣದಲ್ಲಿ ಇರ್ಬೇಕಲ್ಲ, ಅದರಿಂದ ಅವನು ಏನ್ ಮಾಡ್ತಾನೆ, ನಿಯಂತ್ರಣ ಅಂದ್ರೇನು, ಆದ್ರೆ ಅವನು ಪರಮಾತ್ಮನಾಗಿ ಪ್ರತಿಯೊಂದು ಜೀವಿಯ ಅಣುವಿನ ಹೃದಯವನ್ನ ಸಹಿತ ಪ್ರವೇಶ ಮಾಡ್ತೇನೆ ಅನ್ನೋದನ್ನ ಹೇಳಿದ್ದಾನೆ. ಸೊ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಓದದೇ ಇರುವವರು ಓದ್ತೀರಾ? ಅಶ್ವಿನಿ ಉದಯ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ನವೀನ್ ಕುಮಾರ್ ಪ್ರಭುಜಿ ಇದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೀವೇ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರಲ್ಲ, ಹೀಗೆ ಹೊರಗಡೆ ಜನ ಹೌದು ಪ್ರಭುಜಿ ಬೇರೆ ರೀತಿ ಇರ್ತಾರೆ ಅಂತ. ನೋಡಿ, ಈ ಶ್ಲೋಕದಲ್ಲಿ ಸ್ಪೆಷಲಿ ಏನ್ ಹೇಳ್ತಾರೆ, ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗಿರುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಮಾತಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನ ಪಡೆಯುತ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಫಸ್ಟ್ ನಮ್ಮ ಮನಸ್ಸು ಭಗವಂತನಲ್ಲಿ ನಾವು ಆಗ ಹೊರಗಿನ ಪ್ರಪಂಚ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಾವು ಅದ್ರ ಬಗ್ಗೆ ಹೆಚ್ಚು ಇದು ಮಾಡಬಾರ್ದು. ಉದಾಹರಣೆಗೆ ನೋಡಿ, ಪ್ರಭುಪಾದರು ಈ ತರ ಕೀರ್ತನೆಯನ್ನ ಮಾಡ್ತಾರೆ, ಅಷ್ಟೊಂದು ಜನ ಅವರ ಕೀರ್ತನೆಯಲ್ಲಿ ಸೇರ್ತಾ ಇದ್ದಾರೆ. ಒಬ್ಬೊಬ್ಬರ ಭಕ್ತಿ ಒಂದೊಂದರ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಅವರ ಮನಸ್ಸಲ್ಲಿದೆ, ಅವರ ಮನಸ್ಸು ನೆರೆದಿರುವ ಭಕ್ತರ ಮೇಲಿಲ್ಲ. ಅವರ ಮನಸ್ಸು ಆ ಒಂದು ಭಗವಂತನ ನಾಮಸ್ಮರಣೆ. ಅದಕ್ಕಾಗಿ ನಾಮಶ್ರೇದಾಸ್ ಪ್ರಭುಜಿ ಹೇಳ್ತಾರೆ, ನಾವು ಮೊದಲು ನಾಮರೂಪಿ ಭಗವಂತನಿಗೆ ಶರಣಾಗತರಾಗಬೇಕು.
ಸ್ವಲ್ಪ fast ಆಗೋದು. ಸೊ ನಾಮನಿಷ್ಠದಾಸ್ ಪ್ರಭುಜಿ ಅವ್ರು ಹೇಳ್ತಾರೆ, ಮೊದಲು ನಾವು ನಾಮರೂಪಿ ಭಗವಂತನಿಗೆ ಶರಣಾಗತರಾಗಬೇಕು. ಭಗವಂತನ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅದರಿಂದಲೇ ನಾವು ಈ ಹರಿನಾಮ ಸ್ಮರಣೆಯನ್ನ ಜಾಸ್ತಿ ಮಾಡಬೇಕು. ಯಾಕೆಂದ್ರೆ ಈ ಪ್ರತಿಯೊಂದು ಜೀವಿ ಈ ಒಂದು ಐಹಿಕ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯ ಸಂಕಷ್ಟದಲ್ಲಿಯೇ ಇರ್ತಾನೆ. ಇದು ದುಃಖಾಲಯ ಅಶಾಶ್ವತ ಅನ್ನೋದನ್ನೇ ಭಗವಂತ ಹೇಳಿದ್ದಾನೆ. ಇಂತಹ ದುಃಖಾಲಯ ಅಶಾಶ್ವತದಲ್ಲಿ ನಾವು ಯಾವ ಸುಖವನ್ನ, ಯಾವ ಶಾಶ್ವತತೆಯನ್ನ ಹುಡುಕ್ತಾ ಇದ್ದೇವೆ. ಜೀವಿ ಹೇಗೆ ಧರ್ಮರಾಜ ಹೇಳಿದ ಹಾಗೆ ಆಶ್ಚರ್ಯಕರವಾದ ಸಂಗತಿ, ನಾವು ಸಾಯ್ತೇವೆ ಅಂತ ಗೊತ್ತಿದ್ರು ನಾವು ಸಾಯೋದಕ್ಕೆ ರೆಡಿ ಆಗೋದಿಲ್ಲ ಅನ್ನುವಂಥದ್ದು. ಆದ್ರಿಂದ ನಾವು ನಮ್ಮ ಒಳಗಡೆಯಿಂದ ನಾವು ಪರಿಶುದ್ಧತೆಯನ್ನು ಪಡೆದಾಗ ಹೊರಗಡೆ ಆಟೋಮೆಟಿಕಲಿ ಅಡ್ರೆಸ್ ಆಗತ್ತೆ ಅನ್ನುವಂಥದ್ದು. ನನ್ನ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಹರೇ ಕೃಷ್ಣ. ಯಾರು ಓದ್ತೀರಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ. ಬುದ್ಧಿಯೋಗ, ಅಗತ್ಯವಾದ ತಿಳುವಳಿಕೆ. ಅದನ್ನೇ ಧ್ರುವ ಮಹಾರಾಜನಿಗೆ ಅವನು ಮಾಡಿದ್ದು. ಧ್ರುವ ಮಹಾರಾಜನಿಗೆ, ಧ್ರುವ 6 ವರ್ಷದ ಹುಡುಗ, ಒಂದೇ ಒಂದು ಕಾರಣ, ಅವನ ಚಿಕ್ಕಮ್ಮ ಹೇಳ್ತಾಳೆ, ಚಿಕ್ಕಮ್ಮನ ಮಗ ಅವನು ಕುಳಿತಿರ್ತಾನೆ ತಂದೆಯ ಉತ್ತಾನಪಾದನ ತೊಡೆಯ ಮೇಲೆ. ಧ್ರುವನಿಗೆ ತಾನು ಹೋಗಿ ಕೂತ್ಕೊಳ್ಬೇಕು ಅಂತ ಅವನು ಹೋಗಿ ಕೂತ್ಕೊಳ್ಳೋಕೆ ಹೋಗ್ತಾನೆ. ಆಗ ಸುರುಚಿ ತನ್ನ ಮಗ ಅಲ್ಲಿ ಕೂತ್ಕೊಂಡಿದ್ದಾನೆ. ಅವಳು ಹೇಳ್ತಾಳಂತೆ, ನೀನ್ ಅಲ್ಲಿ ಕೂತ್ಕೊಳ್ಬೇಕಂದ್ರೆ ನೀನ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ನಿನ್ಗೆ ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ. ಇವನು ಪಾಪ ಅಳತಾ ತಾಯಿ ಹತ್ರ ಬರ್ತಾನೆ, ನನ್ನ ತಂದೆ ಹತ್ರ ಕೂತ್ಕೋಬೇಕಾಗಿತ್ತು, ಈ ರೀತಿ ಆಗಿದೆ. ಅವಳು ಹೇಳ್ತಾ ಇದ್ದಾಳೆ, ತಾನು ಅವ್ರ ಹೊಟ್ಟೆಯಲ್ಲಿ ಹುಟ್ಟು ಬಂದ್ರೆ ಮಾತ್ರ ಅಂತ. ನಾನು ಇದು ಹೇಗೆ? ಅವಳು ಹೇಳ್ತಾಳೆ, ಗೊತ್ತಿಲ್ಲ, ಭಗವಂತ ಅದಕ್ಕೆ ಉತ್ತರ ಕೊಡ್ಬೇಕು, ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಅವಳು ನೀತಿವಂತೆ, ಜ್ಞಾನವಂತೆ ಅವನ ತಾಯಿ. ಅವನು ಭಗವಂತ ಎಲ್ಲಿ ಸಿಗ್ತಾನೆ ಹಾಗಿದ್ರೆ? ಅವನು ಅಡವಿನಲ್ಲಿ ಸಿಗ್ತಾನೆ. ಮಕ್ಕಳಿಗೆ ಏನ್ ಹೇಳಕ್ಕಾಗತ್ತೆ? 6 ವರ್ಷದ ಹುಡುಗ ಅವನು ಹೊರಟೇ ಬಿಡ್ತಾನೆ. ಅವಳಿಗೆ ನೋಡಿ, ಅವಳು ನೀತಿವಂತೆ, ಶಾಸ್ತ್ರವನ್ನು ಸ್ವಲ್ಪ ಅರಿತವಳು. ಅವಳು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋದು ಅವನಿಗೆ ಹೋಗ್ಲಿಕ್ಕೆ ಬಿಡ್ತಾಳೆ. ಅವನು ಹೋಗ್ತಾನೆ ಅಡವಿಗೆ. ಅದ್ರ ಭಗವಂತನಿಗೆ ಗೊತ್ತಾಗತ್ತೆ, ಇವನು ಹರಿನಾಮ ಸ್ಮರಣೆಯನ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಡವಿಗೆ. ಘೋರ ಪ್ರಾಣಿಗಳು, ಕ್ರೂರ ಪ್ರಾಣಿಗಳಲ್ಲಿದ್ದಾವೆ. ನಾರದ ಹೇಳ್ತಾನಂತೆ, ನೀನ್ ಅಡವಿಯಲ್ಲಿ ಚಿಕ್ಕ ಹುಡುಗ ಹೀಗೆ ಓಡಾಡಿದ್ರೆ ನಿನ್ನನ್ನ ಕ್ರೂರ ಪ್ರಾಣಿಗಳು ಬಿಡೋದಿಲ್ಲ, ನೀನು ವಾಪಸ್ ಹೋಗು. ಅವನು ಕೇಳ್ತಾ ಇಲ್ಲ, ನಾನು ಭಗವಂತನ ಹತ್ರ ಹೋಗ್ಬೇಕು, ಭಗವಂತನ ಹತ್ರ ಉತ್ತರ ಕೇಳಬೇಕು. ನಾನು ಅವನಿಗೆ ತಂದೆಯ ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ಬೇಕು ಅನ್ನುವಂಥದ್ದು. ಆ ರೀತಿಯಾಗಿ ಅವನು ಆ ಒಂದು ಸಕಾಮ ಭಕ್ತಿ, ಅದು ಮೊದಲು ಶುರು ಮಾಡಿದ್ದೆ ಸಕಾಮ ಭಕ್ತಿ, ಅವನು ಮಾಡ್ಕೊಳ್ತಾ ಹೋಗ್ತಾನೆ. ಆದ್ರೆ ಕೊನೆಯದಾಗಿ ಮತ್ತೆ ಅವನಿಗೆ ನಾರದರು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅಂದ್ರೆ ಭಗವಂತನ ಅವನ ಪ್ರಯಾಣದ ಉದ್ದಕ್ಕೂ ಅಲ್ಲಿ ಅವರಿಗೆ 4 ತಿಂಗಳು 4 ಬೇರೆ ಬೇರೆ ರೀತಿಯಲ್ಲಿ ತಪಸ್ಸು ಮಾಡ್ಲಿಕ್ಕೆ ಹೇಳ್ತಾರೆ. ಒಂದ್ಸಲ ಬರೀ ನೀರನ್ನ ಮಾತ್ರ ಸೇವಿಸಿ, ಇನ್ನು ನೀರನ್ನ ಬಿಟ್ಟು ಬರೀ ಒಣಗಿದ ಎಲೆಯನ್ನ ತಿಂದ್ಕೊಂಡು, ಮತ್ತೆ ಇನ್ನೊಂದು ಉಸಿರಾಟದ ಪ್ರಕ್ರಿಯೆಯನ್ನ ಕಂಟ್ರೋಲ್ ಮಾಡ್ತಾ ಒಂದೇ ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಾ. ಸೊ ಆ ರೀತಿಯಾಗಿ ಅವನಿಗೆ ಗೈಡೆನ್ಸ್ ಮಾಡ್ತಾರೆ, ಈ ರೀತಿ ಮಾಡು ಅಂತ. ಅವನು ಮಾಡ್ತಾನೆ. ಆಮೇಲೆ ಭಗವಂತ ಅವನು ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗಿ, ಆತ್ಮ ಅನ್ನುವಂಥದ್ದು ಭಗವಂತನ ಧ್ಯಾನದಲ್ಲಿ ಇರುತ್ತೆ. ಒಂದು ಸ್ವಲ್ಪ ಸಮಯ ಪರಮಾತ್ಮ ಕಾಣಿಸ್ಕೊಳ್ಳೋದಿಲ್ಲ. ಏನಾಯ್ತಪ್ಪ ಅಂತ ಅವ್ರು ಕಣ್ಣು ಬಿಟ್ರೆ ಎದುರುಗಡೆ ಭಗವಂತ ನಿಂತಿದ್ದಾನೆ, ನಾರಾಯಣ ನಿಂತಿದ್ದಾನೆ ಅಲ್ಲಿ. ಚತುರ್ಭುಜ ನಾರಾಯಣ ತನ್ನ ದಿವ್ಯ ಶಂಖವನ್ನು ಅವನ ತಲೆ ಮೇಲಿಟ್ಟು ಅವನಿಗೆ ಎಲ್ಲಾ ವೇದಗಳ ಜ್ಞಾನ ಬರುತ್ತೆ. ಆ ರೀತಿಯಾಗಿ ಅವನು ಹೇಳ್ತಾನೆ, ನಾನು ಆ ಬುದ್ಧಿಯನ್ನ ಕೊಡ್ತೇನೆ, ಭಕ್ತಿ ಮಾಡುವುದು ಮಾತ್ರ ನಮ್ಮ ಕೆಲಸ. ದೇಶಮೇವಾನು ಕಂಪಾರ್ಥಂ ಅಹಮ ಜ್ಞಾನಜಂ ತಮಃ
ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನ ದೀಪೇನ ಭಾಸ್ವತ. ಹರೇ ಕೃಷ್ಣ. ಶಂಕರ್ MS ಪ್ರಭುಜಿ, ಆಮೇಲೆ ನೆಕ್ಸ್ಟ್ ವರಲಕ್ಷ್ಮಿ. ನಮಸ್ತೆ ಪ್ರಭುಜಿ. ಹರೇ ಕೃಷ್ಣ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿಯನ್ನ ಮಾಡೋದ್ರಿಂದ ಏನಾಗತ್ತೆ ಹೇಳಿ? ನಮ್ಮಲ್ಲಿರುವ ಕತ್ಲೆ ಹೋಗತ್ತೆ, ಅದು ಬೆಳಕಿನಿಂದ ತುಂಬತ್ತೆ. ನಮಗ್ ಬೇಕಾಗಿರೋದು ಇಷ್ಟೇ ತಾನೇ ಅಲ್ವಾ? ಹೌದು ಪ್ರಭುಜಿ. ನಮಗ್ ಬೇಕಾಗಿರೋದು ಇಷ್ಟೇ ಅಲ್ವಾ? ನಾವು ನಮ್ಮಲ್ಲಿರುವಂತಹ ಅಜ್ಞಾನ ಹೋದಾಗ, ಅದು ಜ್ಞಾನದ ಬೆಳಕಿನಿಂದ ತುಂಬಿಕೊಂಡಾಗ ಇನ್ನೇನ್ ಬೇಕು ನಮಗೆ? ಅದರಿಂದ ಇನ್ನೇನು ಬೇಡ. ಸೊ ಇಲ್ಲ, ಅವನು ಅದನ್ನ ಹೇಳ್ತಾ ಇದ್ದೇನೆ, ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು. ನಾನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಇರ್ತಾನೆ, ಆ ಅನುಕಂಪವನ್ನ ತೋರ್ಲಿಕ್ಕೆ ಅಂತ. ಆದ್ರೆ ನಾವೇನ್ ಮಾಡ್ತೀವಿ? ಅಲ್ಲೇ ಭಗವಂತ ಇದ್ರು ಅವನನ್ನ ಕೇಳೋದಿಲ್ಲ, ಅವನ ಮಾರ್ಗದರ್ಶಕನಾಗಿ ಅಲ್ಲಿ ಇರ್ತಾನೆ. ನಾವು ಈ ಆತ್ಮ ಅನ್ನುವಂಥದ್ದು ಈ ಪರಮಾತ್ಮನನ್ನ ಏನು ಕೇಳದೇನೆ ತನ್ನ ಪಾಡಿಗೆ ತಾನು ಈ ಇಚ್ಛೆ ಕಾಮ ಪೂರಿತ ಕರ್ಮಗಳನ್ನ ಮಾಡ್ಕೊಳ್ತಾ ಫಲಾಪೇಕ್ಷೆಯ ಅದರ ಫಲಗಳನ್ನ ಅನುಭವಿಸ್ತಾ ಇರತ್ತೆ. ಆದ್ರಿಂದ ನಾವು ಹಾಗೆ ಮಾಡಬಾರ್ದು, ನಾವು ಭಕ್ತಿಯನ್ನ ಮಾಡ್ಬೇಕು ಅನ್ನುವಂಥದ್ದು. ಪರಂ ಬ್ರಹ್ಮ ಪರಂ ಧಾಮ. ಅರ್ಜುನ ವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುತ್ವಾ ಮೃಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಸೊ ಇದು ಅರ್ಜುನ ಅರ್ಥ ಮಾಡ್ಕೊಂಡಿದ್ದು ಭಗವಂತನ ಬಗ್ಗೆ. ಅರ್ಜುನ ಏನ್ ಅರ್ಥ ಮಾಡ್ಕೊಂಡಿದ್ದಾನೆ? ಅರ್ಜುನ ಅವನೇ ದೇವೋತ್ತಮ ಪರಮ ಪುರುಷ, ಅವನೇ ಪರಂ ಧಾಮ. ಯಾಕೆಂದ್ರೆ ಶಾಶ್ವತವಾದಂತಹ ಧಾಮ. ಅವನು ಹೇಳ್ತಾನಲ್ಲ, ಈ ಒಂದು ಆಧ್ಯಾತ್ಮಿಕ ಪ್ರಪಂಚ ಅನ್ನುವಂತಹದ್ದು ಶಾಶ್ವತವಾದಂತಹದ್ದು. ಪವಿತ್ರ ಪರಿಪೂರ್ಣ ಸತ್ಯ ಅವನೇ. ಯಾಕೆಂದ್ರೆ ನಮ್ಮನ್ನೆಲ್ಲ ಶುದ್ಧಿ ಮಾಡುವವನು ಯಾರು? ಈಗಷ್ಟೇ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಅಲ್ವಾ? ನಾವು ಶುದ್ಧರಾಗುವಂತ, ನಮ್ಮಲ್ಲಿರುವ ಕತ್ತಲು ಹೋಗೋದು ಹೇಗೆ? ನಮ್ಮಲ್ಲಿರುವ ಕತ್ತಲು ಹೋದಾಗ ನಾವು ಶುದ್ಧವಾಗುವಂಥದ್ದು. ಆದ್ರಿಂದ ಅದನ್ನ ಹೋಗಲಾಡಿಸುವನು ಅವನು, ನಮ್ಮನ್ನ ಪವಿತ್ರೀಕರಿಸುವವನು ಅವನು. ಪರಿಪೂರ್ಣ ಸತ್ಯ. ಭಗವಂತ ಅಂದ್ರೆ ಪರಿಪೂರ್ಣ, ಪರಿಪೂರ್ಣತೆ ಅಂದ್ರೆ ಭಗವಂತ. ಅದು ಮತ್ತೆ ಎಲ್ಲವೂ ಅಪರಿಪೂರ್ಣನೇ, ಯಾವುದೂ ಪರಿಪೂರ್ಣ ಅಲ್ಲ ಅವನನ್ನ ಬಿಟ್ಟು. ನಿತ್ಯನು ಅಂದ್ರೆ ಶಾಶ್ವತವಾಗಿರುವಂತವನು, ನಿತ್ಯನು, ದಿವ್ಯನು, ಆದಿಪುರುಷನು, ಆದಿಯ ಪುರುಷ ಅನ್ನುವಂಥದ್ದು. ಹೀಗೆ ಅವನು ಹೇಳ್ತಾನೆ. ನಾರದ, ಅಸಿತ, ದೇವಲ, ವ್ಯಾಸರಂತವರು ಅವ್ರು ಹೇಳಿರ್ತಾರೆ ಗ್ರಂಥಗಳಲ್ಲಿ, ಶಾಸ್ತ್ರದಲ್ಲಿ ಏನ್ ಹೇಳಿರ್ತಾರೆ ಅವರು ಭಗವಂತನ ಬಗ್ಗೆ. ಇದೆಲ್ಲವನ್ನ ಈಗ ಅವನೇನು ಅರ್ಥ ಮಾಡ್ಕೊಂಡಿದ್ದಾನೋ ಅದನ್ನೆಲ್ಲ ಅವ್ರು ಹೇಳಿದ್ದಾರೆ. ಅದನ್ನ ಅವನು ಹೇಳ್ತಾನೆ, ಅವರೆಲ್ಲ ದೃಢಪಡಿಸಿದ್ದಾರೆ. ಈಗ ಅದನ್ನೇ ನೀನು ನನಗೆ ಹೇಳ್ತಾ ಇದೀಯಾ ಅಂತ. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೆ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಇವನೆಲ್ಲ ಒಪ್ಕೊಂಡಿದ್ದಾನೆ, ದೇವತೆಗಳಾಗ್ಲಿ ದಾನವರಾಗ್ಲಿ. ನೋಡಿ, ದೇವತೆಗಳಿಗೆ ಅವನ ವ್ಯಕ್ತಿತ್ವ ಅರ್ಥವಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾ ದೇವತೆಗಳಿಗೂ ಅಮರರಲ್ಲ. ಮತ್ತೆ ಯಾರಾದ್ರೂ ನಮ್ಮಂತಹ ಜೀವಿಗಳು ಸಹಿತ ದೇವತೆಗಳಾಗಬಹುದು. ಆದರೆ ದೇವತೆಗಳಾಗಿ ಅಲ್ಲಿಂದ ನಾವು ಮತ್ತೆ ವಾಪಸ್ ತಿರ್ಗಾ ಮರ್ತ್ಯಲೋಕಕ್ಕೂ ಬರಬಹುದು ಅನ್ನೋದನ್ನ ಅವನಲ್ಲಿ ಹೇಳಲಾಗಿದೆ. ಅದರಿಂದ ಪ್ರಭುವನ್ನ ದೇವತೆಗಳಾಗಲಿ ದಾನವರಾಗಲಿ ಅವನನ್ನ ಅರ್ಥ ಮಾಡಿಕೊಳ್ಳಲಾರರು ಅನ್ನೋದನ್ನೇ ಇಲ್ಲಿ ಹೇಳ್ತಾನೆ. ಸ್ವಯಮೇವಾತ್ಮನಾತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತ ಭಾವನ ಪ್ರದೇಶ
ದೇವ ದೇವ ಜಗತ್ಪತೆ. ಹಾ ಮಾತಾಜಿ ಓದಿ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಹರೇ ಕೃಷ್ಣ. ಮಾಡಿಕೊಳ್ಳುವವನು ಅವನ ಅಂತರಂಗ ಶಕ್ತಿಯಿಂದ ಭಗವಂತನೇ ಮಾತ್ರ. ಅವನನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಪೂರ್ತಿಯಾಗಿ. ನಮಗೇನ್ ಅವನ ಅರ್ಥ ಆಗ್ಬೇಕು, ಅವನ ಅಂತಹ ಒಂದು ಕರುಣೆ ಅವನು ನಮ್ಮ ಮೇಲೆ ಮಾಡಬೇಕು. ಅಂತಹ ಒಂದು ಅವನನ್ನ ಕುರಿತಾಗಿ ನಾವು ಎಷ್ಟು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗತ್ತೋ ಅಷ್ಟು ಅವನು ನಮಗೆ ಆ ಬುದ್ಧಿಯನ್ನು ಅವನು ಕೊಡ್ತಾನೆ. ಅದನ್ನೇ ಹೇಳ್ತಾನೆ, ಎಲ್ಲದೂ ಪ್ರಭು ದೇವದೇವನ ಜಗತ್ಪತಿ, ನೀನೇ ನಿನ್ನನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವೇ ಹೊರತು ಬೇರೆ ಯಾರು ನಿನ್ನನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ತಾನೆ ಇಲ್ಲಿ ಅವನು. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವಾನ್ ಮಯ. ಪಲ್ಲವಿ ಕೆಂಪೇಗೌಡ ಮಾತಾಜಿ. ಹರೇ ಕೃಷ್ಣ ಪ್ರಭು. ಕೃಷ್ಣನೇ ಪರಮ ಯೋಗಿಯೇ, ನಾನು ಸದಾ ನಿನ್ನನ್ನು ದಾನ ಮಾಡುವುದು ಹೇಗೆ? ಓ ದೇವತೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಹರೇ ಕೃಷ್ಣ. ಭಗವಂತ ಹೇಳ್ತಾನಲ್ಲ, ಮಹಾಯೋಗಿ ಯಾರು ಅಥವಾ ಮಹಾತ್ಮ ಯಾರು ನನ್ನನ್ನು ಧ್ಯಾನ ಮಾಡ್ತಾರೆ? ಅವನು ಕೇಳ್ತಾ ಇದ್ದಾನೆ, ಯಾವಾಗಲೂ ನಿನ್ನ ಧ್ಯಾನ ಮಾಡೋದು ಹೇಗೆ? ಹಾಗಿದ್ರೆ ಯಾವ ಯಾವ ರೂಪದಲ್ಲಿ ನಿನ್ನನ್ನು ನಾವು ಸ್ಮರಿಸಬೇಕು ಅನ್ನೋದನ್ನ ಅವನು ಕೇಳ್ತಾನೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ. ಸುಮಿತ್ರಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಜನಾರ್ದನ, ನಿನ್ನ ಸಿರಿಗಳ ಯೋಗಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಧನ್ಯವಾದ ಪ್ರಭುಜಿ. ಇಲ್ಲ, ಅವನು ಶರಣಾಗತನಾಗಿ ಭಗವಂತನಿಗೆ ಅವನ ಬಗ್ಗೆ ಇನ್ನಷ್ಟು ಕೇಳಬೇಕು ಅನ್ನುವಂಥದ್ದು ಅವನ ಆಸೆ ಆಗತ್ತೆ. ಈಗ ಅವನಿಗೆ ಭಗವಂತನ ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು, ಎಲ್ಲವನ್ನ ನನಗೆ ಹೇಳು, ನನಗೆ ಇದನ್ನು ಇನ್ನೂ ಕೇಳಬೇಕು ಅನಿಸ್ತಾ ಇದೆ ಅನ್ನೋದನ್ನ ಹೇಳ್ತಾನೆ. ಅದಕ್ಕೆ ಭಗವಂತ ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಯಾರು ಓದ್ದೇ ಇರೋರು ಓದ್ತೀರಾ? ಇಲ್ಲ, ಅವರಿಗೆ ಮತ್ತೆ ರೊಟೇಷನ್ ಮಾಡ್ತೇನೆ. ಪಾಂಡುರಂಗ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಆಗಲಿ ಅರ್ಜುನ ನಿನ್ನ ದಿವ್ಯ ವಿಭೂತಿಯನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿಯಿಲ್ಲ, ಆದುದರಿಂದ ಪ್ರಧಾನವಾದವನ್ನು ಮಾತ್ರ ಹೇಳುತ್ತೇನೆ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಅವನ ವಿಸ್ತರಣೆ, ಅವನ ವಿಭೂತಿ ಅಥವಾ ಅವನ ಐಶ್ವರ್ಯ, ಅದ್ರ ಬಗ್ಗೆ ಮಿತಿಯೇ ಇಲ್ಲ. ಆದ್ರೆ ನಾನು ನಿನಗೆ ಪ್ರಧಾನವಾದದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತಾನೆ. ಅವನ ಐಶ್ವರ್ಯಗಳ ಬಗ್ಗೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಅವನು ಹೇಳ್ತಾ ಹೋಗ್ತಾನೆ. ಏನ್ ಹೇಳ್ತಾನೆ? ಮೊದಲನೇದಾಗಿ ಹೇಳ್ತಾನೆ, ನಾನು ಆದಿತ್ಯರಲ್ಲಿ ವಿಷ್ಣು, ಅಂದ್ರೆ ಅವನು ದ್ವಾದಶಾದಿತ್ಯರಲ್ಲಿ ತಾನು ವಿಷ್ಣು ಅಂತ ಹೇಳ್ತಾನೆ. ಅಂದ್ರೆ ಭಗವಂತನೇ ವಿಷ್ಣು ಅನ್ನುವಂಥದ್ದು. ಜ್ಯೋತಿಗಳಲ್ಲಿ ಅವನು ಸೂರ್ಯ, ಈ ಬೆಳಗುವ ವಿಷಯದಲ್ಲಿ ಅವನು ತಾನೇ ಸೂರ್ಯ ಅನ್ನೋದನ್ನ ಹೇಳ್ತಾನೆ. ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರ ಅನ್ನೋದನ್ನ ಅವನು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ವೇದಗಳಲ್ಲಿ ನಾನು ಸಾಮವೇದ ಅನ್ನುವಂಥದ್ದು, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ ಅಂತ ಹೇಳ್ತಾನೆ. ಇಂದ್ರಿಯಗಳಲ್ಲಿ ನಾನು ಮನಸ್ಸೇ ಅವನು ತಾನು ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತು ಜೀವಿಗಳಲ್ಲಿ ಇರುವಂತಹ ಚೇತನ, ಆ ಶಕ್ತಿ ಏನಿದೆಯಲ್ಲ ಜೀವಿಯ, ಅದು ತಾನು ಅನ್ನೋದನ್ನ ಹೇಳ್ತಾನೆ. ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ,
ಮತ್ತು ಪರ್ವತಗಳಲ್ಲಿ ನಾನು ಮೇರು ಅನ್ನೋದನ್ನ ಹೇಳ್ತಾನೆ, ಮೇರು ಪರ್ವತ ಅನ್ನುವಂಥದ್ದು. ಪುರೋಹಿತರಲ್ಲಿ ಬೃಹಸ್ಪತಿ ತಾನು ಅಂತ ಹೇಳ್ತಾನೆ. ಸೇನಾಧಿಪತಿಗಳಲ್ಲಿ ಅವನು ಕಾರ್ತಿಕೇಯ. ಸಾಗರಗಳ ಸರಸ್ಸುಗಳಲ್ಲಿ ಅವನು ಸಾಗರ ಅನ್ನೋದನ್ನ ಹೇಳ್ತಾನೆ. ಮಹರ್ಷಿಗಳಲ್ಲಿ ಅವನು ಭೃಗು. ಕಂಪನಗಳಲ್ಲಿ ನಾನು ಓಂಕಾರ ಅಂತ ಹೇಳ್ತಾನೆ. ಜಪಯಜ್ಞ, ಯಜ್ಞಗಳಲ್ಲಿ ಅವನು ಜಪಯಜ್ಞ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಆಮೇಲೆ ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ ಅನ್ನೋದನ್ನ ಹೇಳ್ತಾನೆ. ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಅವನು, ಋಷಿಗಳಲ್ಲಿ ನಾರದ ಅವನು, ಗಂಧರ್ವರಲ್ಲಿ ಅವನು ಚಿತ್ರರಥ, ಸಿದ್ಧಿ ಪಡುವುದರಲ್ಲಿ ನಾನು ಕಪಿಲಮುನಿ ಅನ್ನೋದನ್ನ ಹೇಳ್ತಾನೆ. ಕಪಿಲಮುನಿ ಭಗವಂತನ ಅವತಾರನೇ ಅಂತ ಹೇಳಲಾಗಿದೆ. ಅಶ್ವಗಳಲ್ಲಿ ನಾನು ಈ ಉಚ್ಚೈಶ್ರವಸ್ಸು, ಸಮುದ್ರ ಮಂಥನದ ಕಾಲದಲ್ಲಿ ಇರುವಂತಹ ಒಂದು ಬಿಳಿ ಕುದುರೆ ಉಚ್ಚೈಶ್ರವಸ್ಸು, ಅದು ಅಶ್ವಗಳಲ್ಲಿ ಅವನು ಗಜೇಂದ್ರರಲ್ಲಿ ನಾನು ಐರಾವತ. ಐರಾವತವು ಸಹಿತ ಆಗ್ಲೇ ಬಂದಿರುವಂತ, ಅದರಲ್ಲಿ ನಾನು ಐರಾವತ. ಯಾರು ರಾಜನೋ ಮನುಷ್ಯರಲ್ಲಿ ಅವನು ನಾನೇ ಆಗಿರ್ತೇನೆ ಅನ್ನುವಂತಹದ್ದು ಹೇಳ್ತಾನೆ. ವಜ್ರಾಯುಧ ತಾನು, ಸುರಭಿ ನಾನು, ಈ ಪ್ರಜೋತ್ಪತ್ತಿಗೆ ಕಾರಣ ಆದಂತಹ ಕಂದರ್ಪ ಅಂದ್ರೆ ಮನ್ಮಥ ನಾನು ಅನ್ನೋದನ್ನ ಹೇಳ್ತಾನೆ, ಪ್ರೇಮ ದೇವತೆ. ಸರ್ಪಗಳಲ್ಲಿ ನಾನು ವಾಸುಕಿ ಅನ್ನೋದನ್ನ ಹೇಳ್ತಾನೆ. ಈ ಬಹು ಹೆಡೆಗಳ ನಾಗರ, ಅದರಲ್ಲಿ ನಾನು ಅನಂತ. ಮತ್ತೆ ನೀರಿನಲ್ಲಿರುವಂತಹ ಅವರಲ್ಲಿ ನಾನು ವರುಣ ದೇವತೆ. ಪಿತೃಗಳಲ್ಲಿ ನಾನು ಅರ್ಯಮ. ಮತ್ತೆ ಶಾಸನ ನಾನು ಯಮ ಅನ್ನೋದನ್ನ ಹೇಳ್ತಾನೆ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ. ಕ್ಷಯವನ್ನುಂಟು ಮಾಡುವರಲ್ಲಿ ನಾನು ಕಾಲ. ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ ಅನ್ನೋದನ್ನ ಹೇಳ್ತಾನೆ. ಪರಿಶುದ್ಧಗೊಳಿಸುವುದರಲ್ಲಿ ವಾಯು, ಈ ವಾಯು ಅನ್ನುವಂಥದ್ದು ಪರಿಶುದ್ಧಗೊಳಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಶಸ್ತ್ರಧಾರಿಗಳಲ್ಲಿ ರಾಮ. ಮೀನುಗಳಲ್ಲಿ ನಾನು ಮಕರ. ಹರಿಯುವ ನದಿಗಳಲ್ಲಿ ನಾನು ಗಂಗಾ ನದಿ ಅನ್ನೋದನ್ನ ಹೇಳ್ತಾನೆ. ಸೊ ಇಲ್ಲಿ ಈ ಜೂಜುಗಳಲ್ಲಿ ಮೋಸ ಮಾಡುವುದರಲ್ಲಿ ಜೂಜು, ತೇಜಸ್ವಿಗಳ ತೇಜಸ್ಸು, ಸಾಹಸ, ಸಾಮರ್ಥ್ಯ, ಬಲಶಾಲಿಯಲ್ಲಿರುವಂತಹ ಸಾಮರ್ಥ್ಯ. ವೈಷ್ಣೀಯ ವಂಶಸ್ಥರಲ್ಲಿ ನಾನು ವಾಸುದೇವ. ಪಾಂಡವರಲ್ಲಿ ನಾನು ಅರ್ಜುನ. ಋಷಿಗಳಲ್ಲಿ ನಾನು ವ್ಯಾಸ. ಚಿಂತನೆ ಮಾಡುವವರಲ್ಲಿ ಉಶನ. ಚಿಂತಕರಲ್ಲಿ ಯಮ, ಇದರಲ್ಲಿ ಶಾಸನದ ಅವಿಧೇಯತೆಯಲ್ಲಿ ದಮನ ಮಾಡುವುದರಲ್ಲಿ ಶಿಕ್ಷೆ, ಏನ್ ಶಿಕ್ಷೆ ಕೊಡ್ತೇವೋ ಅದು. ವಿಜಯಾಂಕ್ಷಿಗಳಲ್ಲಿ ನಾನು ನೈತಿಕತೆ. ಗುಹ್ಯ ವಿಷಯಗಳಲ್ಲಿ ನಾನು ಮೌನ. ಏನಾದ್ರೂ ನಾವು ರಹಸ್ಯವಾಗಿಡ್ಬೇಕಂದ್ರೆ ಮೌನವಾಗಿರ್ಬೇಕು. ಜ್ಞಾನಿಗಳ ಜ್ಞಾನ ಅನ್ನೋದನ್ನ ಹೇಳ್ತಾನೆ. ಮುಂದೆ ನೋಡಿದ್ರೆ ಇಚ್ಛಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯಸ್ಯಾನ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಪಲ್ಲವಿ ಕೆಂಪೇಗೌಡ ಮಾತಾಜಿ. ಅರ್ಜುನ, ಇದೆಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದುದು ಯಾವುದೂ ಇರಲು ಸಾಧ್ಯವೇ ಇಲ್ಲ. ಹರೇ ಕೃಷ್ಣ. ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ ಅಂದ್ರೆ ಈಗ ಒಂದು ಏನಾದ್ರೂ ಬೆಳೆಬೇಕಂದ್ರೆ ಬೀಜ ಬೇಕಲ್ಲ, ಆ ರೀತಿಯಾಗಿ ಅವನು ಅಸ್ತಿತ್ವಗಳನ್ನೇ ಉತ್ಪಾದಿಸುವಂತಹ ಬೀಜ ಅಂತ ಹೇಳ್ತಾನೆ. ನಾನಿಲ್ಲದೆ ಯಾವುದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಚರ ಅಚರ, ಚಲಿಸುವಂತಹ ಜೀವ ಇರುವಂತಹದ್ದು, ಜೀವ ಇರದೇ ಇರುವಂತಹ ಜಡ ವಸ್ತುಗಳು, ಇದು ಯಾವುದು ಇರ್ಲಿಕ್ಕೆ ಸಾಧ್ಯವಿಲ್ಲ ನಾನಿಲ್ಲದೆ ಅಂತ ಹೇಳ್ತಾನೆ. ನಾಂತೋಸ್ತೀಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತೋ ವಿಭೂತಿರ್ವಿಸ್ತರಣ್ಯ. ರೇಣುಕಾ ಮಾತಾಜಿ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದನ್ನು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಇದು ಭಗವಂತನ ಅನಂತ ಸಿರಿಗಳ ಒಂದು ಸೂಚನೆ. ಇಷ್ಟೆಲ್ಲ ಕೇಳಿದ್ವಿ, ಇದೆಲ್ಲ ಏನು? ಅವನ ಅನಂತ ಸಿರಿಗಳ ಒಂದು ಸೂಚನೆ. ಅನಂತ ಅಂದ್ರೆ ಏನು? ಎಂಡ ಇಲ್ದೇ ಇರೋದು ಪ್ರಭುಜಿ. ಕೊನೆಯೇ ಇಲ್ಲದೆ ಇರುವಂತ ನಡೀತಾ ಇರುತ್ತೆ ಅದು ಸಹ. ಭಗವಂತ ಅವನ ಇದ್ರಲ್ಲಿ ನಡೀತಾ ಇರತ್ತೆ. ಈಗ ಅವನು
ಅಂತ್ಯನೂ ಇಲ್ಲದೆ ಇರುವವನು ಅಲ್ವಾ. ಅನಂತ ಅಂದ್ರೆ ಎಂಡೇ ಇಲ್ಲದೆ ಇರುವಂತದ್ದು. ಅವನಿಗೆ ಅಂತ್ಯನೇ ಇಲ್ಲ ಅಂದ್ರೆ ಅವನು ಶಾಶ್ವತ, ಅವನಿದ್ದೇ ಇರ್ತಾನೆ. ಮತ್ತು ಅವನ ಈ ರೀತಿಯ ಎಲ್ಲವೂ ಅಂದ್ರೆ ಅದರಿಂದ ಅವನ ವಿಸ್ತರಣೆಯೂ ಸಹಿತ ಇದ್ದೇ ಇರುತ್ತೆ. ಅವಶ್ಯಕತೆಗೆ ಅನುಗುಣವಾಗಿ ಅವನು ತನ್ನ ವಿಸ್ತರಣೆಗಳನ್ನು ಮಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಯದ್ಯದ್ ವಿಭೂತಿಂ ಸತ್ವಂ ಶ್ರೀ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತ ದೇವಾವಗಚ್ಚತ್ವಂ ಮಮ ತೇಜೋಂಸ ಸಂಭವಂ. ಹರೇ ಕೃಷ್ಣ. ಶಂಕರ್ ಪ್ರಭುಜಿ. ನಮಸ್ತೆ ಪ್ರಭುಜಿ. ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತ ಏನ್ ಹೇಳ್ತಾನೆ? ಎಲ್ಲಾ ಸೃಷ್ಟಿ ಏನ್ ನಾವು ನೋಡ್ತೀವಿ ನನ್ನ ಒಂದು ಕಿಡಿ ಅಂತಾನೆ. ಕಿಡಿ ಅಂದ್ರೆ ಏನ್ ಹೇಳೆ? ಸಣ್ಣ ಬೆಂಕಿಯ ಕಿಡಿ ಇರ್ತದಲ್ಲ, ಬೆಂಕಿಯ ಕಿಡಿ, ಚಿಕ್ಕದು, ತುಂಬಾ ಚಿಕ್ಕದು. ಆದ್ರೆ ಅವನ ಸೃಷ್ಟಿ ಇದೆಲ್ಲ ಅವನು ಹೇಳ್ತಾನೆ ಸುಂದರವಾಗಿ. ನಾವೇನ್ ನೋಡ್ತಾ ಇದ್ದಲ್ಲ ಒಂದು ಕಿಡಿ ತರ. ಅಂದ್ರೆ ಅವನ ಸೃಷ್ಟಿ ಎಷ್ಟು ದೊಡ್ಡ ಇರಬಹುದು. ಈ ಭೂಮಿ ಅಥವಾ ಈ ಐಹಿಕ ಲೋಕಗಳು, ಐಹಿಕ ಪ್ರಪಂಚ 14 ಲೋಕಗಳನ್ನು ಸೇರಿ ಇರುವಂತಹದ್ದು. ಈ ಲೋಕಗಳು, ಈ ಐಹಿಕ ಪ್ರಪಂಚ ಅನ್ನುವಂತಹದ್ದು ಅವನ ಸೃಷ್ಟಿಯ 4ನೇ ಒಂದು ಭಾಗ. ಆದ್ರೆ ಅವನ ಆಧ್ಯಾತ್ಮಿಕ ಸೃಷ್ಟಿ 3ನೇ 4ನೇ ಭಾಗ. ಅಂದ್ರೆ 4ನೇ 3 ಭಾಗ. ಅಂದ್ರೆ ಅಷ್ಟು ದೊಡ್ಡ ಇದೆ ಅಂತ ನಾವೀಗ ಹೇಳಲಿಕ್ಕೆ ಹೋದ್ರೆ, ಅಂದ್ರೆ ಅವನ ಸೃಷ್ಟಿ ಅಂತ್ಯ ಅಥವಾ ಆದಿಯನ್ನ ಹುಡುಕೋದು ನಮಗೆ ಬಹಳ ಕಷ್ಟ. ಅದ್ರಿಂದ ಎಲ್ಲವೂ ನನ್ನ ವೈಭವದ ಕಿಡಿಯಿಂದ ಬಂದಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅಥವಾ ಬಹು ನೈತೇನಂ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಕೃಷ್ಣ. ನವೀನ್ ಕುಮಾರ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅರ್ಜುನ, ಈ ವಿವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಈ ವಿವರವಾದ ಜ್ಞಾನದ ಇಷ್ಟೊಂದು ಕೇಳಿದೆ ನೀನು ನನ್ನ ವಿಸ್ತರಣೆಯ ಬಗ್ಗೆ. ಈ ಜ್ಞಾನದ ಅವಶ್ಯಕತೆ ಏನಿದೆ? ಯಾವಾಗ ನಾನು ಇಡೀ ವಿಶ್ವವನ್ನ ನನ್ನ ಒಂದೇ ಒಂದು ಅಂಶದಿಂದ ವ್ಯಾಪಿಸಿಕೊಂಡಿರುವಾಗ ಈ ಜ್ಞಾನದ ಅವಶ್ಯಕತೆ ಏನಿದೆ ಅನ್ನೋದನ್ನ ಇಲ್ಲಿ ಅವನು ಕೇಳ್ತಾ ಇದ್ದಾನೆ. ಸೊ ಭಗವಂತ ಇಡೀ ವಿಶ್ವವನ್ನ ಒಂದೇ ಅಂಶದಲ್ಲಿ ವಿಸ್ತರಣೆಗೊಂಡಿದ್ದಾನೆ. ಅದು ನಾಳೆ ಅವನ ವಿಶ್ವರೂಪ ದರ್ಶನ. ಇವತ್ತಿಗೆ ಈ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ. ಹರೇ ಧನ್ಯವಾದಗಳು ಗುರುಜಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಗದಾಧರ ಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. हरे कृष्ण कृष्ण हरे राम 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 हरे कृष्ण कृष्ण हरे 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 राम 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 हरे हरे कृष्ण कृष्ण हरे राम 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 हरे हरे कृष्ण कृष्ण हरे राम 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 हरे कृष्ण हरे कृष्ण हरे कृष्ण राम राम हरे कृष्ण राम राम हरे कृष्ण राम हरे कृष्ण कृष्ण हरे राम राम हरे कृष्ण हरे राम राम हरे कृष्ण हरे हरे राम 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 हरे हरे कृष्ण 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 हरे हरे राम 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 हरे कृष्ण हरे राम 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 हरे हरे कृष्ण 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 हरे
Hare Ram, Hare Ram, Ram Ram, Hare Hare, Krishna Hare Krishna, Krishna Hare Hare, Ram Hare Ram, Ram Ram, Hare Hare, Krishna Hare Krishna, Krishna Krishna Hare Hare, Ram Hare Ram, Ram Ram, Hare Hare, Krishna Hare Krishna, Krishna Krishna Hare Hare Ram, Hare Ram, Ram Ram, Hare Hare, Krishna Hare Krishna, Krishna Krishna Hare Hare, Ram Ram, Ram Hare Hare. Hare Krishna, Krishna Krishna, Hare Ram, Ram Ram, Hare Hare, Krishna Hare Krishna, Krishna Hare Ram, Ram Ram, Hare Hare, Krishna Hare Krishna, Krishna Hare Ram, Ram Ram, Hare Hare, Krishna Hare Krishna, Krishna Hare Ram, Ram Ram, Hare Hare, Krishna Hare Krishna, Krishna Hare Hare. Hare Ram, Ram Ram, Hare Hare, Krishna Hare Krishna, Krishna Hare Ram, Ram Ram, Hare Krishna Hare Krishna, Krishna Krishna Hare Hare, Ram Ram, Hare Hare. Hare Krishna, Krishna Krishna, Hare Hare, Ram Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna, Krishna Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna, Krishna Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Hare Hare, Ram Ram, Hare Hare, Krishna Hare Krishna, Krishna Hare Hare, Ram Ram, Hare Krishna Krishna Hare Hare, Ram Ram, Hare Hare, Krishna Hare Krishna, Krishna Hare Hare, Ram Ram, Hare Hare, Krishna Krishna Hare Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna, Hare Krishna Hare Krishna, Hare Ram Ram, Hare Hare, Krishna Hare Krishna, Hare Ram Ram, Hare Krishna Hare Krishna, Krishna Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Hare Hare, Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna, Krishna Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna, Krishna Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna, Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Krishna Hare Krishna, Krishna Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Hare Hare, Ram Ram, Hare Ram, Hare Ram, Hare Krishna Hare Hare Krishna, Hare Krishna, Krishna Krishna Hare Hare, Krishna Hare Krishna, Krishna Krishna Hare Hare. Hare Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare, Krishna Hare Krishna. Rama Rama Hare Ram, Hare Ram, Hare Hare, Krishna Hare Krishna, Krishna Hare Krishna Krishna, Hare Hare Hare. Krishna, Krishna Krishna Hare Hare, Hare Rama, Hare Hare Rama, Hare 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 Hare. Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Hare Ram, Rama, Hare Hare Hare, Krishna Rama, Hare Rama Krishna, Hare Krishna Hare Hare. Hare, Ram, Hare Ram, Hare Hare, Krishna Hare Krishna, Krishna Krishna Hare Hare, Ram Ram, Hare Hare Rama, Hare Rama, Rama Rama Hare Hare Krishna, Hare Krishna, Krishna Krishna Hare Hare, Ram Hare Ram, Hare Hare, Hare Krishna. Rama Rama. Hare Krishna. हरे कृष्ण वाञ्छा कल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः. ಭಗವದ್ಗೀತಾ ಗ್ರಂಥರಾಜಗೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತ ವೃಂದಕ್ಕೂ ಜಯವಾಗಲಿ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ವಿಡಿಯೋ ಹಾಕ್ತಿಲ್ಲಲ್ಲ ಪ್ರಭುಜಿ? ಹಾ, ನಿಮ್ದು ವಿಡಿಯೋ ಬರ್ತಿರಲ್ಲ ಪ್ರಭುಜಿ, ಲಿಂಕ್ ಇದೆ ನಿಮ್ದು ಇದ್ಲಲ್ರಿ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ಬರ್ತಾ ಇದೆಯಲ್ಲ, ಕಳಿಸ್ತಾ ಇದ್ದೀನಲ್ಲ. ಹೌದಾ? ಬಂದಿಲ್ಲ ಪ್ರಭುಜಿ, ನೆನ್ನೆದು ಬಂದಿಲ್ಲ, ಮೊನ್ನೆದು ಬಂದಿಲ್ಲ ಪ್ರಭುಜಿ. ವಾಟ್ಸ್ಆಪ್ ಅಲ್ಲಿ ಹಾಕಿದೀವಲ್ಲ. ಹೌದಾ? ನಂದ್ರಲ್ಲೇನೋ ಆಗಿರ್ಬೇಕಂಗಾರ. ನೋಡ್ತೀನಿ ಪ್ರಭುಜಿ ಆಗಿದ್ರೆ ಮತ್ತೆ. ಓಕೆ, ಹರೇ ಕೃಷ್ಣ. ಈ ಕ್ಲಾಸ್ ಆದ ತಕ್ಷಣ ನಾನು ಪೋಸ್ಟ್ ಮಾಡ್ತೇನೆ. ಆಕ್ಚುಲಿ ಹಾ ಪ್ರಭುಜಿ, ಲಿಂಕ್ ಇರುತ್ತೆ ನೋಡಿ. ಓಕೆ, ನೆನ್ನೆ ಮತ್ತೆ ಮೊನ್ನೆ ಸರಿ ಇಲ್ಲ ಕೇಳ. ನನಗೆ ಮೆಸೇಜ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ನಾನು ಕಮ್ಯುನಿಟಿ ಅಡ್ಮಿನ್ ಆಗಿದ್ದೆ, ನನ್ನ ನಂಬರ್ ಇದೆ. ಹಾ ಪ್ರಭುಜಿ. ಲಿಂಕ್ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ. ನಾನು ಬೇಕಿದ್ರೆ ನಿಮ್ಗೆ ಈಗ ಚಾಟ್ ಅಲ್ಲಿ ಸಹಿತ ನನ್ನ ಇದನ್ನ ಹಾಕ್ತೇನೆ. ನನ್ನ ನಂಬರ್ ವಾಟ್ಸ್ಆಪ್ ಮಾಡಿ ನನಗೆ. ಓಕೆ, ಹಾ ಪ್ರಭುಜಿ ಹಾಕಿದ್ದೇನೆ. ಹರೇ ಕೃಷ್ಣ. ಪ್ರಭುಜಿ ಹಾ, ಹೇಳಿ ಪ್ರಭು. ಪ್ರಭುಜಿ, ಎಲ್ಲಕ್ಕಿಂತ ದೊಡ್ಡದು ಶಿವ ಅಂತ ಹೇಳ್ತಾರಲ್ಲ ಪ್ರಭುಜಿ. ಸಾರಿ, ಎಲ್ಲಕ್ಕಿಂತ ದೊಡ್ಡದು ಶಿವ ದೇವರ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೇಳಿದ್ವಿ ಪ್ರಭುಜಿ. ಇವತ್ತು ಭಗವಂತ ನಾನು ಏಕಾದಶಿ ರುದ್ರಲ್ಲಿ ನಾನು ಶಿವ ಅನ್ನೋದನ್ನ ಹೇಳ್ತಾನೆ. ಎಲ್ಲಾ ದೇವತೆಗಳು, ದೇವತೆಗಳಲ್ಲಿ ಶಿವ ದೊಡ್ಡವನಾದ್ರೆ ಇವನು ದೇವೋತ್ತಮ ಪರಮ ಪುರುಷ. ದೇವತೆಗಳಿಗೆ ದೇವ, ಪರಮ ಪುರುಷ ಇವನು ಕೃಷ್ಣ.
ಹಾ ಪ್ರಭುಜಿ. ಪ್ರತಿಯೊಂದರ ಸೃಷ್ಟಿಕರ್ತ ಅವನು. ದೇವತೆಗಳಲ್ಲಿ ಶಿವನ ಬಗ್ಗೆನು ಶಿವನ ಸ್ಥಾನವೇ ಬೇರೆ. ಶಿವ ಶಾಶ್ವತ, ಅವನು ಸಹಿತ ಅವನು ಶಿವನು ಶಾಶ್ವತ. ಆದ್ರೆ ಶಿವನಿಗೂ ಕೃಷ್ಣನಿಗೂ ವ್ಯತ್ಯಾಸ. ಕೃಷ್ಣ ಹಾಲಾದ್ರೆ ಶಿವ ಮೊಸರು. ಮೊಸರು ಹಾಲಾಗ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಹಾಲು ಮೊಸರಾಗ್ಬಹುದು ಯಾವಾಗ್ಲೂ. ಓಕೆನಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನನ್ ಪ್ರಶ್ನೆ ಇದ್ ಕೇಳ್ಬೋದಾ ಪ್ರಭುಜಿ? ಕೇಳಿ. ಪ್ರಭುಜಿ, ಬ್ರಹ್ಮನ್ ಮಕ್ಕಳು ಸನಕ, ಸನಾನಂದ, ಸನಾತನ, ಸನತ್ ಸನಾನಂದ ಅಂದ್ರಲ್ಲ ಪ್ರಭುಜಿ. ಇವರಿಂದನೇ ಅಲ್ಲ ಪ್ರಭುಜಿ ಜಯ ವಿಜಯರಿಗೆ ಶಾಪ ಬಂದಿದ್ದಲ್ಲ ಪ್ರಭುಜಿ? ಹೌದು, ಚತುಷ್ಕುಮಾರರು. ಹಾ ಪ್ರಭುಜಿ, ಅದಕ್ಕೆ ಕೇಳಿದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ನಾಳೆ ಮತ್ತೆ ಭೇಟಿಯಾಗೋಣ. ವಿಶ್ವರೂಪ ದರ್ಶನ ಯೋಗ, ಭಗವಂತನ ವಿಶ್ವರೂಪದ ಬಗ್ಗೆ ತಿಳ್ಕೊಳ್ಳುವಂತಹದ್ದು, ನಾರಾಯಣನ ರೂಪದ ಬಗ್ಗೆ ತಿಳ್ಕೊಳ್ಳುವಂತಹದ್ದು ನಾಳೆ. ಓಕೆ, ಹರೇ ಕೃಷ್ಣ. ಶುಭರಾತ್ರಿ. ಕೋಟಿ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ.